ನಿರ್ವಹಿಸಿದ್ದೇವೆ. ಯಾರಾದರೂ ಕರ್ತವ್ಯ ಚೆಲ್ಲದೆ ದಯವಿಟ್ಟು ತಮ್ಮ ತಮ್ಮ ಬನ್ನಿ ಬಂಟ್ವಾಳ ಧ್ವಜಾರೋಹಣ ಜಿಲ್ಲಾ ಮತ್ತು ತಾಲೂಕು ಸಂಘದ
ಪ್ರಾಥಮಿಕ ಶಾಲೆಯ ಕಿರಿಯರು ಇಲ್ಲಿಯ ಪುಟ್ಟ ಬಾಲಕರ ಚಿಕ್ಕ ತಂಡವನ್ನು ಬ್ಯಾಂಡ್ ವಾದನದ ಮೂಲಕ ರಾಜರ ಹಮ್ಮಿಯಿಂದ ಟ್ರ್ಯಾಕ್ನಲ್ಲಿ ಆಗಮಿಸ್ತಾ ಇದ್ದಾರೆ. ಪ್ರಥಮ ಬಾರಿಗೆ ಕೈಯಲ್ಲಿ ಶಿಕ್ಷಕ ಶ್ರೀಯುತ ಮೋಹನ್ ಸರ್ ಅವರ ಪರಿಶ್ರಮ ನೀಡ್ತಾ ಇದೆ. ಶಿಕ್ಷಕಿಯಾಗಿ ಸಮರ್ಥವಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಯವಿಟ್ಟು ಎಲ್ಲ ತಾಲೂಕು ಸಂಘದ ಅಧ್ಯಕ್ಷರು ತಮ್ಮ ಧ್ವಜವನ್ನು ಹಿಡಿದಿರುವ ತಾಲೂಕು ಧ್ವಜಾಧಾರಿಗಳೊಂದಿಗೆ ದಯವಿಟ್ಟು ನಿಂತು ಭಾಗವಹಿಸಿರುವಂತಹ ಬಂಟ್ವಾಳ, ಮೂಡುಬಿದ್ರೆ, ಪುತ್ತೂರು, ಕಡಬ, ಬೆಳತಂಗಡಿ ತಂಡ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಪಾರ್ಟಿಸಿಪೇಷನ್, ಆಲ್ ದ ಬೆಸ್ಟ್. ಎಲ್ಲ ತಂಡಗಳ ಪರಿಚಯ ಆದ ನಂತರ ಕ್ರೀಡಾ ಜ್ಯೋತಿಯ ಆಗಮನ ಇಲ್ಲಿಗೆ ಆಗ್ಲಿಕ್ಕಿದೆ. ಪರವಾಗಿಲ್ಲ, ಕಂಟಿಜೆಂಟ್ ಚೆನ್ನಾಗಿದೆ, ಆಲ್ ದ ಬೆಸ್ಟ್. ರಾಜ್ಯ, ರಾಷ್ಟ್ರ ಮತ್ತು ದಕ್ಷಿಣದ 6 ಜನ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯೊಂದಿಗೆ ಸರಿಯಾದ ಸಮಯಕ್ಕೆ ಪ್ರತಿ ಸಲ ನಮಗೆ ಸಪೋರ್ಟ್ ಡನ್ ವೆಲ್. ಬಂಟ್ವಾಳ ಕಂಟಿಜೆಂಟ್, ಆಲ್ ದ ಬೆಸ್ಟ್. ಪ್ರೆಸಿಡೆಂಟ್ ಜಗದೀಶ್ ರೈ, ಪ್ರೆಸಿಡೆಂಟ್ ಪರವಾಗಿಲ್ಲ, ಮೀಡಿಯಂ ಕಂಟಿಜೆಂಟ್ ಇದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ವಿವಿಧ ತಾಲೂಕುಗಳಿಂದ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. IFS ಅಧಿಕಾರಿಗಳಾಗಿರುವ ಶ್ರೀ ಆರ್ಗನೈಸ್ ಮಾಡಿದ್ರು. ಆಂಥೋನಿ ಎಸ್ ಮರಿಯಪ್ಪ ಸರ್, ಶ್ರೀಯುತ ಸದಾಶಿವ ಉಳ್ಳಾಲ್, ಎಲ್ಲ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಮೇಡಮ್, NCC ಸರ್, ಅರುಣ್ ಸರ್ ಅಂತ. ನೈಸ್, ದೊಡ್ಡ ಕಂಟಿಜೆಂಟ್ ಇದೆ, ಒಳ್ಳೆ ಚೆನ್ನಾಗಿ ಆಡಿ. ಹ್ಯಾವ್ ದಟ್ ಸ್ಪೋರ್ಟ್ಸ್ಮನ್ಶಿಪ್ ಅಮಂಗ್ ಆಲ್ಸ್. Thank you, sir. Thank you so much. ಆಲ್ ದ ಬೆಸ್ಟ್. Thank you, sir. 1936ರ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಬೆಳಗಿದ ಜ್ಯೋತಿ ಗ್ರೀಸ್ ದೇಶದ ಒಲಿಂಪಿಯಾ ನಗರದಿಂದ ಹೊರಡುವ ಈ ಕ್ರೀಡಾ ಜ್ಯೋತಿ ಹಲವು ದೇಶಗಳ ಪ್ರಮುಖ ನಗರವನ್ನ ಸುತ್ತಿ ಆತಿಥ್ಯ ವಹಿಸುವ ದೇಶದ ಒಲಿಂಪಿಕ್ ಕ್ರೀಡಾಕೂಟದ ಉದ್ಘಾಟನೆ ದಿನ ಬೆಳಗಲಾಗುತ್ತದೆ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಕೊನೆಯ ದಿನ ಇದನ್ನು ನಂದಿಸುವ ಶಾಸ್ತ್ರೋಕ್ತ ಕ್ರಿಯೆ ನಡೀತದೆ. ಇವತ್ತು ಕ್ರೀಡಾ ಜ್ಯೋತಿಯನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂತಹ 6 ಇಂತಹ ಕ್ರೀಡಾಪಟುಗಳನ್ನ ರಾಷ್ಟ್ರೀಯ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಭಾಗವಹಿಸಿ
ಚಿನ್ನದ ಪದಕ ಪಡೆದು ವಯೋಪೂರ್ವ ಕಾಲೇಜು ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರಿಲೇ ಸ್ಪರ್ಧೆ ಮತ್ತು ಮಂಗಳೂರು ವಿವಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದವರು. ಸರ್ಕಾರಿ ಪ್ರೌಢಶಾಲೆ ಬಬ್ಬುಕಟ್ಟೆ ಗುಂಡು ಎಸೆತ ಚಕ್ರ ಎಸೆತದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ಕ್ರೀಡಾಪಟು, ಹಲವು ಬಾರಿ ರಾಜ್ಯವನ್ನ ರಾಷ್ಟ್ರ ಮಟ್ಟದಲ್ಲಿ, ಮಂಗಳೂರು ವಿಶ್ವವಿದ್ಯಾಲಯವನ್ನ ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿನಿಧಿಸಿದ ರಾಷ್ಟ್ರೀಯ ಪದಕವನ್ನ ಪಡೆದಂತವರು. ಎಸೆತ ವಿಭಾಗದಲ್ಲಿ ತರಬೇತಿಯನ್ನು ನೀಡಿ ಹಲವಾರು ಕ್ರೀಡಾಪಟುಗಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳಿಸಿದಂತಹ ಶ್ರೀಯುತ ಗಣೇಶ್ ಕುಲ. ಕೊನೆಯದಾಗಿ ಆಗಮಿಸಿರುವ ಕ್ರೀಡಾಕೂಟದ ಜ್ಯೋತಿಯ ಸಾರಥ್ಯವನ್ನು ವಹಿಸಿದಂತಹ ಪ್ರಮೋದ್ ಕುಮಾರ್ ಶೆಟ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳ್ಳಾರಿ, NIS ತರಬೇತರು, ವೇಟಿಂಗ್ ಟೀಮ್ನಲ್ಲಿ ರಾಷ್ಟ್ರೀಯ ಪದಕ ವಿಜೇತರು, 3 ಬಾರಿ ಮಂಗಳೂರು ವಿಶ್ವವಿದ್ಯಾಲಯವನ್ನ ಪ್ರತಿನಿಧಿಸಿದಂತಹ ಕಬಡ್ಡಿ ಆಟಗಾರ, ವೇಟಿಂಗ್ ಟೀಮ್ನಲ್ಲಿ ಕರ್ನಾಟಕ ರಾಜ್ಯವನ್ನ 8 ಬಾರಿ ರಾಷ್ಟ್ರ ಮಟ್ಟದಲ್ಲಿ, ಮಂಗಳೂರು ವಿವಿಯನ್ನ 3 ಬಾರಿ. ಶಾಂತಾರಾಮರೇ, ಶ್ರೀಮತಿ ಮಂಜುಷಾ, ಶ್ರೀ ಗಣೇಶ್, ಶ್ರೀ ಪ್ರಮೋದ್ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇವೆ. ಶ್ರೀಯುತ ತ್ಯಾಗಭಾವನರು ಈ ಕ್ರೀಡಾ ಪ್ರತಿಜ್ಞಾ ಕಾರ್ಯಕ್ರಮ ನಡೆಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈಗ ಡಿಸ್ಟಿಕ್ಗೆ ಒಮ್ಮೆ ಅಬೌಟ್ ಸರ್ ಜ್ಯೋತಿಯ ಹಬ್ಬದ ಮೂಲಕ ಚಾಲನೆ ಇದೆ. ಎಲ್ಲ ಫ್ಲಾಗ್ ಬಿಡ ಸರ್, ಡೆಲ್ಲಿಗೆಲ್ಲ ಹೊರಗೆ ಹೋಗ್ತಾರೆ. ಫ್ಲಾಗ್ ಬರಲಿ, ಫ್ಲಾಗ್ ಸ್ವೀಕಾರ ಮಾಡೋಣ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನಾಚರಣೆ ನಡೆಯುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ಮನೋಭಾವದಿಂದ ಕ್ರೀಡೆಯ ಉನ್ನತಿಗೋಸ್ಕರ ಸ್ಪರ್ಧಿಸುತ್ತೇವೆ. ನಿಯಮಗಳಿಗೆ ಹಾಗೂ ತೀರ್ಪುಗಾರ ನೀಡುವ ತೀರ್ಪಿಗೆ ಬದ್ಧರಾಗಿರುತ್ತೇವೆ ಎಂದು ಪ್ರತಿಜ್ಞೆ ಮಾಡ್ತಿದ್ದೇವೆ. ಧನ್ಯವಾದಗಳು. ಇದೀಗ ಸಭಾ ವಂದನೆಗಳು ಸರ್. ಹಾಗೆ ನಮ್ಮೆಲ್ಲ ಅತಿಥಿಗಳು ವೈಯಕ್ತಿಕ ವಿಭಾಗದ ಎಲ್ಲ ಸ್ಪರ್ಧೆಗಳು ಮುಕ್ತಾಯಗೊಂಡು ನಮಗೆಲ್ಲ ಸಂತೋಷ ಕೊಟ್ಟಂತ ವಿಚಾರ. ನಮ್ಮೆಲ್ಲ ಅತಿಥಿಗಳು ಬಹಳ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ. ನಮ್ಮ ಒಂದು ಇರುವಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಶ್ಲಾಘನೆ ಮಾಡಿಕೊಳ್ಳುತ್ತಾ ನಮಗೆ ವಿಶೇಷವಾದಂತಹ ಸ್ವಾಗತವನ್ನು ಬಯಸಿಕೊಟ್ಟಿದ್ದೇವೆ. ಈ ದಿವಸದ ಕಾರ್ಯಕ್ರಮ ಬಹುಶಃ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರತಿಷ್ಠೆಯ ಒಂದು ವಿಚಾರ. ತಾವೆಲ್ಲರೂ ಕೂಡ ಉಪಸ್ಥಿತರಿರುವುದು ಕೂಡ ನಮಗೆಲ್ಲ ಬಹಳ ಖುಷಿಯನ್ನು ಕೊಟ್ಟಿದೆ. ಸಭಾಧ್ಯಕ್ಷರನ್ನು ವಹಿಸಿಕೊಳ್ಳಲಿಕ್ಕಿದ್ರೆ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರು ಲಿಲ್ಲಿ ಪಯಸ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ಜಯಶ್ರೀ ಹಾಗೂ ಅವರ ತಂಡದವರು ವಿನಂತಿಸಿದ್ದೇನೆ. ನಾವೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ದಯವಿಟ್ಟು ಆದಷ್ಟು ಬೇಗ ತಾವು ಸೇರಿಕೊಳ್ಬೇಕು. ಈಗ ನಾಡಗೀತೆಯೊಂದಿಗೆ ಈ ದಿವಸದ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಗೋಕುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ದಿನನು ಭಾರತ
ನಾಡಗೀತೆಯನ್ನು ನಿರ್ವಹಿಸುವಂತಹ ಜಯಶ್ರೀ ಮೇಡಮ್ ಅವರಿಗೆ ತಂಡದವರಿಗೆ ವಂದನೆಗಳನ್ನು ಸಲ್ಲಿಸಿತು. ಈಗ ಹಿಮ್ಮೇಳದಲ್ಲಿ ಸಂಗೀತ ನಿರ್ದೇಶಕರಾಗಿ ಮಾಸ್ಟರ್ ಕಿಶನ್ ಹಾಗೂ ತಬಲದಲ್ಲಿ ಅನ್ವಿತ್ ಅವರು ಸಹಕರಿಸಿದರೆ ತಮಗೆ ಕೂಡ ವಂದನೆಗಳನ್ನು ಸಲ್ಲಿಸಿದೆ. ಮಾಧ್ಯಮದ ಬಂಧುಗಳು, ಪುಸ್ತಕಗಳು, ಮಾಧ್ಯಮದ ಬಂಧುಗಳು ಹಾಗೆ ಎಲ್ಲ ಪತ್ರಿಕೆ ಮಾಧ್ಯಮದ ಬಂಧುಗಳು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಗುರುತಿಸಿಕೊಂಡು ಈಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ದೈಹಿಕ ಶಿಕ್ಷಕರ ಕ್ರೀಡಾಕೂಟ ಬಹುಶಃ ನಡೀಬೇಕಿದ್ರೆ ಅದರ ಹಿಂದೆ ಕೆಲಸ ಮಾಡಿದಂತ ಕೈಗಳು ತುಂಬಾ ಬಂದಿದೆ. ಅದೆಲ್ಲರ ನೇತೃತ್ವವನ್ನು ವಹಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಶ್ರೀಮತಿ ಲಿಲ್ಲಿ ಪಯಸ್ಮೇಡ್ ಅವರು. ಎಲ್ಲರನ್ನು ಕೂಡ ಎಲ್ಲರಿಗೂ ಒಳಗೆ ಒಂದಾಗು ಎನ್ನುವಂತ ರೀತಿಯಲ್ಲಿ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಎಲ್ಲರ ಮನಸ್ಸುಗಳನ್ನ ಅರಿತುಕೊಂಡು ಎಲ್ಲ ಬೇಕಾದಂತಹ ಸಂಪನ್ಮೂಲಗಳನ್ನು ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಬಹಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರಲಿಕ್ಕೆ ಸಹಕರಿಸಿದವರು ಲಿಲ್ಲಿ ಪಯಸ್ಮೇಡ್ ಅವರು. ಬಂದಂತಹ ಅತಿಥಿಗಳನ್ನ ಎಲ್ಲರನ್ನು ಕೂಡ ತಾವು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ನಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಒಂದು ಹಣತೆಯಿಂದ ನೂರಾರು ಹಣತೆಗಳು ಉರಿದು ಇಡೀ ಲೋಕವೇ ಕಾಂತಿಯುಕ್ತವಾಗುತ್ತದೆ. ಆ ಹೊಳೆಯುವ ಹೊಂಬೆಳಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ. ಇವತ್ತು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಸುಭಾಷ್ ಚಂದ್ರ ಬೋಸ್ ಜನ್ಮ ದಿನಾಚರಣೆ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಹಾಗೂ ಸಿಬಿಎಸ್ಇ ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅಥ್ಲೆಟಿಕ್ಸ್ ಹಾಗೂ ಪಂದ್ಯಾಟದ ಕ್ರೀಡಾಕೂಟವನ್ನು ಮಂಗಳೂರು ದಕ್ಷಿಣ ವತಿಯಿಂದ ಇವತ್ತು ಸಂಘಟಿಸಲಾಗುತ್ತಿದೆ. ಈ ನಮ್ಮ ಸಂಘಟನೆಯನ್ನು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಇಲ್ಲಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಜಿಲ್ಲಾ ಸಂಘಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಈ ಉತ್ತಮ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಇರುವಂತಹ ನಮ್ಮ ಇವತ್ತಿನ ಗೌರವ ವಂದನೆಯನ್ನು ಸ್ವೀಕರಿಸಿದಂತಹ ಅತಿಥಿಗಳು ನಮ್ಮ ಶ್ರೀಯುತ ಆಂಟೋನಿ ಎಸ್ ಮರಿಯಪ್ಪ. ಹುಟ್ಟು ಎಲ್ಲೋ ಸಾವು ಎಲ್ಲೋ ಬದುಕಿನ ಪಯಣ ಇನ್ನೆಲ್ಲೋ, ಆದರೆ ಪಯಣದ ದಾರಿಯಲ್ಲಿ ಸಿಗುವ ಸ್ನೇಹ, ಪ್ರೀತಿ, ವಿಶ್ವಾಸ ಮಾತ್ರ ಮನಸ್ಸಿಗೆ ತುಂಬಾ ಹತ್ತಿರವಾಗುತ್ತದೆ. ಈ ನೆನಪುಗಳು ಜೀವಂತ, ಶಾಶ್ವತ. ತುಂಬಾ ವರ್ಷದ ನಂತರ ನಮ್ಮ ಸನ್ಮಾನ್ಯ ಶ್ರೀಯುತ ಆಂಟೋನಿ ಎಸ್ ಮರಿಯಪ್ಪ ಇವರನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನಾವು ಕಾಣಲಿಕ್ಕೆ ನಮಗೆ ಒಂದು ದಿವಸ ಕರಾವಳಿ ಉತ್ಸವದ ದಿವಸ ನಾವು ಪರಿಚಯ ಆದದ್ದು. ಖಂಡಿತವಾಗಿಯೂ ನಾನು ಅವರನ್ನು ನೆನಪಿಸಲೇಬೇಕು. ಅವರ ತಂದೆಯವರು ಶ್ರೀಯುತ ಮರಿಯಪ್ಪ ಸರ್ ಅವರು ವಿಟ್ಲದ ಪೊಲೀಸ್ ಸ್ಟೇಷನ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸಿ, ಆಮೇಲೆ ಉಳ್ಳಾಲದಲ್ಲಿ ಕೂಡ SI ಆಗಿ ಕರ್ತವ್ಯ ನಿರ್ವಹಿಸಿ, ಆಮೇಲೆ ಮಂಡ್ಯ ಜಿಲ್ಲೆಗೆ ಹೋಗಿ ಅಲ್ಲಿ ಅವರು ಕೆಲವು ದಿನ ಇದ್ದು ಕೆಲವು ಅಕಾಲಿಕ ಮರಣಕ್ಕೆ ತುತ್ತಾಗಿ ಅವರ ನಂತರ ಅವರ ತಾಯಿಯವರು ಮಂಗಳೂರಿನ SP ಆಫೀಸಲ್ಲಿ ಇದ್ದು ತಮ್ಮ ಮಕ್ಕಳನ್ನು 4 ಜನ ಹೆಣ್ಮಕ್ಕಳು, ಒಬ್ರು ಗಂಡು ಮಗು ಆಂಟೋನಿ ಎಸ್ ಮರಿಯಪ್ಪರವರು ತುಂಬಾ ಕಷ್ಟಪಟ್ಟು ತಮ್ಮ ವಿದ್ಯಾಭ್ಯಾಸವನ್ನು ನಡೆಸಿ ಇವತ್ತು ಆಂಟೋನಿ ಎಸ್ ಮರಿಯಪ್ಪನವರು IAS ಕ್ಯಾಡರ್ನ ಆಫೀಸರ್ ಆಗಿ ಮಂಗಳೂರಿನ IFS ಈ ಕೋರ್ಸ್ ಅನ್ನು ತರಬೇತಿಯನ್ನು ಭಾರತೀಯ ಅರಣ್ಯ ಇಲಾಖೆಯಲ್ಲಿ IFS ಹುದ್ದೆಯನ್ನು ಸ್ವೀಕರಿಸಿ ಈಗ ಡೆಪ್ಯೂಟಿ ಕನ್ಸರ್ವೇಟಿವ್ ಫಾರೆಸ್ಟರ್ ಮಂಗಳೂರು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಂಟೋನಿ ಎಸ್ ಮರಿಯಪ್ಪ IFS ಇವರನ್ನು ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀಯುತ ಹರೀಶ್ ರೈ ಅವರು ಗೌರವ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಸೈಕಲ್ ಸವಾರಿ ಇದ್ದಂತೆ ಸಮತೋಲನ ಕಾಪಾಡಿಕೊಳ್ಳಲು ನೀವು ಚಲಿಸುತ್ತಲೇ ಇರಬೇಕು. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನದ ಕಲೆಯಲ್ಲ. ಸಮಸ್ಯೆಗಳನ್ನು ಎದುರಿಸಿ ಬದುಕುವುದೇ ನಿಜವಾದ ತಾಕತ್ತು. ಯಾವುದೇ ಕ್ರೀಡಾಕೂಟ ಪಂದ್ಯಾಟಗಳು ಇರಲಿ, ಖರ್ಚುಗಳು ಇದ್ದೇ ಇವೆ. ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ ಹೀಗೆ ಹಲವಾರು ಪಂದ್ಯಾಟಗಳು ಸಂಘ ಅಂದ ಮೇಲೆ ಅದೇ ನಮ್ಮ ಮುಖವನ್ನು ಕಳೆದ 3 ವರ್ಷದಿಂದ ನೋಡುತ್ತಾ ಇದ್ದಾರೆ ನಮ್ಮ ಉಳ್ಳಾಲ್ ಸರ್ ಅವರು. ಆದರೂ ನಮ್ಮ ಈ ಮುಖವನ್ನು ನಗುಮುಖದಿಂದ ಸ್ವಾಗತಿಸಿ ಪೂರ್ಣ ರೀತಿಯ ಸಹಕಾರ ನೀಡುವ ವ್ಯಕ್ತಿ ಸಾಧಾರಣದ ವ್ಯಕ್ತಿಯಲ್ಲ, ಸಹೋದರ ಸಮಾನಾದ ಸದಾ ದೇವರನ್ನು ನಾವು ಕಾಣುತ್ತೇವೆ ಅವರಲ್ಲಿ. ಸದಾಶಿವ ಉಳ್ಳಾಲ್ ಸರ್ ಯಾವತ್ತೂ ಮಂದಹಾಸವನ್ನು ಒಟ್ಟೊಟ್ಟಿಗೆ ಇಟ್ಟುಕೊಂಡು ಎಲ್ಲರ ಹೃದಯವನ್ನು
ಸಹಾಯ ಹಸ್ತದಿಂದ ನಮಗೆಲ್ಲರಿಗೂ ಸಹಕಾರ ಮಾಡಿ ಒಂದ್ಸಲ ಅಲ್ಲ 10 ಸಲ ಹೋದ್ರೂ ಕೂಡ ಬೇಡ ಅಂತ ಹೇಳುವ ವ್ಯಕ್ತಿಯಲ್ಲ. ಸಹಕಾರ ಸೈಕಲ್ನ ಚಕ್ರ ಇದ್ದಂತೆ, ಒಂದು ತಿರುಗ್ತಾ ಇರ್ತದೆ, ಅದು ಆ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಯುತ ಸದಾಶಿವ ಉಳ್ಳಾಲ್. ಮೂಡದ ಅಧ್ಯಕ್ಷರಾಗಿ ಅವರು ಎಲ್ಲಾ ರೀತಿಯ ಸಹಕಾರವನ್ನು ನಮಗೆ ಇವತ್ತಿನವರೆಗೂ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಶ್ರೀಯುತ ಶೇಖರ್ ಕಡ್ತಲ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಪ್ರತಿಯೊಂದು ಹೆಜ್ಜೆಗೂ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಭಾವನೆಯಲ್ಲಿ ಎಲ್ಲರನ್ನೂ ಸ್ನೇಹಿತರಂತೆ ನಡೆದುಕೊಂಡು ಅಸನ್ಮುಖಿಯಾಗಿ ಎಲ್ಲರ ಪ್ರೀತಿ ಪಾತ್ರರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ. ಎಲ್ಲರನ್ನೂ ಒಂದೇ ರೀತಿ ನೋಡಿಕೊಂಡು ಯಾರನ್ನೂ ನೋಯಿಸದೆ ಆತ್ಮೀಯತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದೆ ಸಹಕರಿಸುವ ನಮ್ಮೆಲ್ಲರ ಶಿಕ್ಷಕರ ಕಣ್ಮಣಿ. ಪ್ರತಿಯೊಂದು ಕ್ರೀಡಾಕೂಟಕ್ಕೆ ಫುಲ್ ಸಪೋರ್ಟ್ ನಮ್ಮ ಬಿಒರದ್ದು. ಹೋಬಳಿಯಿಂದ ಹಿಡಿದು ತಾಲೂಕು, ಜಿಲ್ಲೆ, ವಿಭಾಗ, ರಾಜ್ಯ ಎಲ್ಲ ಕಡೆಗೂ ಹೋಗಿ ಪಂದ್ಯಾಟವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನಮ್ಮ ನೆಚ್ಚಿನ ಬಿಒ ಸರ್ ಈಶ್ವರ್ ಸರ್ ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇವರ ಮೋಹನ್ ಶಿರ್ಲಾಲ್ ಇವರು ಗೌರವವನ್ನು ಸಲ್ಲಿಸಬೇಕು, ಗೌರವ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಆತ್ಮವಿಶ್ವಾಸ ಒಂದು ಮಹಾ ಆಯುಧ. ಅದು ಎಲ್ಲ ಸಂದರ್ಭದಲ್ಲಿ ಜಯ ತಂದು ಕೊಡದಿರಬಹುದು, ಆದರೆ ಯಾವುದೇ ಸವಾಲನ್ನು ಎದುರಿಸಲು ಧೈರ್ಯ ತುಂಬುತ್ತದೆ. ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾದ ಶ್ರೀಯುತ ಬೋನೇಶ್ ಸರ್ ನಮ್ಮ ಜೊತೆ ಇದ್ದು ಈಗ ಈ ತಿಂಗಳಿನಲ್ಲಿ 28ಕ್ಕೆ ಅವರು ನಿವೃತ್ತರಾಗ್ತಾರೆ. ಆದ್ರೂ ಕೂಡ ಎಲ್ಲ ಸವಾಲನ್ನು ಸ್ವೀಕರಿಸಿ ಇವತ್ತು ನಮ್ಮ ಜೊತೆ ಇದ್ದು ನಮಗೆ ಕ್ರೀಡಾಕೂಟಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಶ್ರೀಯುತ ಬೋನೇಶ್ ಸರ್ ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಶ್ರೀಮತಿ ಜಯಶ್ರೀ ಅವರು ಗೌರವ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಕೋಶಾಧಿಕಾರಿಯವರು ಶ್ರೀಮತಿ ಆಶಾ ನಾಯಕ್, ಶ್ರೀಯುತ ನವೀನ್ ಪುತ್ರ ಹಾಗೂ ಎಲ್ಲ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಆಶಾ ನಾಯಕ್ ಬಂಟ್ವಾಳದಿಂದ, ನವೀನ್ ಪುತ್ರನ್ ಮೂಡುಬಿದ್ರೆಯಿಂದ ಇಲ್ಲಿ ಆಗಮಿಸಿದಿರಿ. ಸರ್ ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಶ್ರೀಯುತ ತ್ಯಾಗಂ ಸರ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಶಾಲನ್ನು ನೀಡಿ ನಮ್ಮ ಗೌರವಾಧ್ಯಕ್ಷರು ಶ್ರೀಯುತ ಶಿವರಾಮ್ ಬಿಳಿನೆಲೆ ಸರ್ ನಮ್ಮ ಜೊತೆ ಇದ್ದು ಹಲವು ವರ್ಷ ಇದ್ದು ನಮ್ಮ ಕ್ರೀಡಾಕೂಟಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಶಿವರಾಮ್ ಬಿಳಿನೆಲೆ ಸರ್ ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅವರಿಗೆ ಮಾಮಚಂದ್ ಸರ್ ಗೌರವ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾನೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರು ಶ್ರೀಯುತ ಶೇಖರ್ ಕಡ್ತಲ್, ಕಾರ್ಯದರ್ಶಿ ಮೋಹನ್ ಶಿರ್ಲಾಲ್ ಹಾಗೂ ಕೋಶಾಧಿಕಾರಿ ಜಯಶ್ರೀ ಮೇಡಮ್, ನೀವೆಲ್ಲರಿದ್ದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ರಿ. ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳು ನಮ್ಮ ಜೊತೆ ಇದ್ದಾರೆ. ಬಂಟ್ವಾಳದಿಂದ ಜಗದೀಶ್ ರೈ ಹಾಗೂ ಮಂಗಳೂರು ಉತ್ತರದಿಂದ ನಿತಿನ್ ಪುತ್ರನ್, ಮೂಡಬಿದ್ರೆಯಿಂದ ಶಿವಾನಂದ ಕೈಕಿನಿ ಸರ್, ಪುತ್ತೂರಿಂದ ಕೃಷ್ಣಯ್ಯ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ಬೆಳ್ತಂಗಡಿಯಿಂದ ಕೃಷ್ಣಾನಂದ ಸರ್, ಇವರೆಲ್ಲರೂ ಆಗಮಿಸಿದ್ದಾರೆ. ಸರ್ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ತ್ಯಾಗಂ ಸರ್ ಅವರಿಗೆಲ್ಲರಿಗೂ ಗೌರವ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ನಿವೃತ್ತ ಶಿಕ್ಷಕರು ಇದ್ದಾರೆ. ಹಿರಿಯ ಎಲ್ಲ ನಿವೃತ್ತ ಶಿಕ್ಷಕರಿಗೆ ಒಂದೇ ಮಾತಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದೆ ಕ್ರೀಡಾ ಭಾರತೀಯ ಅಧ್ಯಕ್ಷರು ಶ್ರೀಯುತ ಕಳಿಯಪ್ಪ ರೈ ಸರ್, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ವಿದ್ಯಾಬೋಧಿನಿ ಟ್ರಸ್ಟಿನ ಅಧ್ಯಕ್ಷರಿದ್ದಾರೆ ಶ್ರೀಯುತ ರಘು ಸಾಲ್ಯನ್, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದಂತಹ ವೇದಾಸ್ ಕಾಮತ್ ಆಗಮಿಸಿದ್ದಾರೆ. ಮಾನ್ಯ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಸರ್, ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಸರ್, ತುಂಬ 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 ಥ್ಯಾಂಕ್ಸ್ ನಿಮಗೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಿ ಸರ್.
ಹೇಳಬೇಕು ಎನ್ನುವುದು ಜ್ಞಾನ, ಹೇಗೆ ಹೇಳಬೇಕು ಎನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕು ಎನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದು ವಿವೇಕ. ಜೀವನ ನಮ್ಮಿಂದ ಪರಿಪೂರ್ಣತೆಯನ್ನು ಕೇಳುವುದಿಲ್ಲ, ಪ್ರಯತ್ನವನ್ನು ಮಾತ್ರ ಕೇಳುತ್ತದೆ, ಸಹಕಾರವನ್ನು ನೀಡುತ್ತದೆ. ಪ್ರಯತ್ನದ ಫಲ ಸಹಕಾರದ ಅನುಭವ. ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಸರ್, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದಿಟ್ಟತನದಿಂದ ನಮ್ಮ ಎಲ್ಲ ಕ್ರೀಡಾಕೂಟ ಪಂದ್ಯಾಟಗಳಿಗೆ ಹೃದಯಪೂರ್ವಕ ಸ್ಪಂದನೆ. ಈ ರೀತಿಯ ಸ್ವಭಾವದಿಂದ ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಮನಸಾರೆ ಗೆದ್ದಿರುವ ಲಿಲಿ ಪಾಯ್ಸ್, ನಿಮಗೆ ಸಣ್ಣ ಸಹಾಯ ಖಂಡಿತ ಮಾಡುತ್ತೇನೆ ಅಂತ ಹಲವು ಬಾರಿ ಹೇಳಿದಂತ ನಮ್ಮ ವೇದವ್ಯಾಸ್ ಕಾಮತ್ ಸರ್, ಈ ಸಣ್ಣ ಸಹಾಯ ನಮ್ಮ ಕ್ರೀಡಾಕೂಟದ ಎಲ್ಲ ಆಯೋಜನೆ ಯಶಸ್ವಿಗೊಳಿಸಲು ಸಹಕಾರ ಆಗಲಿ ಎಂದು ಆಶಿಸ್ತೇನೆ. ಯಾಕೆಂದ್ರೆ ನಾನು ಶಿಕ್ಷಣ ಇಲಾಖೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಮಾಡಿದಾಗ ಕೇವಲ 5 ಕರೆಗಳಲ್ಲಿ ಮಾತ್ರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇಷ್ಟರವರೆಗೆ ಯಾರೂ ಮಾಡದ ರೀತಿಯಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಅತ್ತಾವರ ಇವರು ಸಂಘಟಿಸಲು ಕಾರಣಕರ್ತರು ಶ್ರೀಯುತ ವೇದವ್ಯಾಸ್ ಕಾಮತ್ ಸರ್ ಅವರು. ಮಾನ್ಯ ಶಾಸಕರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಲ್ಲಿ ಬಂದಂತಹ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಅದೇ ರೀತಿ ನಮಗೆ ಸಹಕಾರ ನೀಡಿದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರದೀಪ್ ಡಿಸೋಸ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿ ಅವರು ಇಲ್ಲ ಇಲ್ಲಿ ಆದ್ರೂ ಕೂಡ, ಆಮೇಲೆ ನಮ್ಮ DDPI ಸರ್ ಇನ್ನೇನೋ ಬರ್ತಾ ಇದ್ದಾರೆ, ಸಕಾಲದ ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು, ಅವರಿಗೆ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ, ಅದೇ ರೀತಿ ನಮ್ಮ ಜೊತೆ ನಮಗೆ MRPL ನ ಶ್ರೀ ಕೃಷ್ಣ ಹೆಗಡೆ ಸರ್ ಅವರು ಕೂಡ ಬರಲಿಲ್ಲ, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಬ್ಯಾಂಡ್ ಸೆಟ್, ಲೇಡಿಲ್ನ ಬ್ಯಾಂಡ್ ಸೆಟ್ ಅವರು ವೇದಿಕೆಗೆ ಬಂದು ಒಂದು ಟ್ರೋಫಿಯನ್ನು ಪಡೆದುಕೊಂಡು ಹೋಗ್ಬೇಕು. ಅವ್ರ ಮಾಧ್ಯಮದ ಮಕ್ಕಳು, ಇವತ್ತು ಸಣ್ಣ ಪುಟ್ಟ ಮಕ್ಕಳು ಬಂದಿದ್ದಾರೆ ಬ್ಯಾಂಡಿಗೆ. ಗೋಪಾಲ್ ಸರ್ ಹಾಗೂ ನಮ್ಮ ರಾಘು ಶಾಲೆಯ ನೇತೃತ್ವ ವಿದ್ಯಾ ಟೀಚರ್ ಎಲ್ಲರೂ ಬಂದು ನಮ್ಮ ಈ ಮೆಮೆಂಟೋವನ್ನು ಪಡೆದುಕೊಳ್ಬೇಕಾಗಿ ನಾನು ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸ್ಕೌಟ್ ಗೈಡ್ಸ್ ಮಕ್ಕಳು, ಬೆಸೆಂಟ್ ಡಿಗ್ರಿ ಕಾಲೇಜಿನ ಸ್ಕೌಟ್ ಗೈಡ್ಸ್ ಮಕ್ಕಳು ಇವತ್ತು ನಮಗೆ ವಾಲಂಟಿಯರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಬಲ್ಮಠ ಡಿಗ್ರಿ ಕಾಲೇಜಿನ ಮಕ್ಕಳು ಕೂಡ ಬಂದು ಅವರು ಈ ಮೆಮೆಂಟೋವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಬಹುಶಃ ಒಂದು ಬ್ಯಾಂಡ್ ವಾದನದ ಮೂಲಕ ಎಲ್ಲ ಅತಿಥಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಂಡು ಸ್ವಾಗತಿಸಿದಂಥ ಲೇಡಿ ಶಾಲೆ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಗೌರವವನ್ನು ನೀಡುತ್ತಿದ್ದೇವೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿರುವೈಲ್ನ ಮಕ್ಕಳು ತಮ್ಮ ಈ ಸೇವೆಯನ್ನು ಕೂಡ ನಾವು ಗುರುತಿಸ್ತೇವೆ. ಕೂಡ ಪ್ರಾಥಮಿಕ ಶಾಲೆ ವಿಭಾಗದ ಮಕ್ಕಳನ್ನು ಸಿದ್ಧಪಡಿಸಿಕೊಂಡು ಬಹುಶಃ ಅತ್ಯುತ್ತಮ ರೀತಿಯಲ್ಲಿ ಒಂದು ತರಬೇತಿ ನೀಡಿರುವಂಥ ಸುಧಾ ಗೋಪಾಲ್ ಹಾಗೆ ಇಲ್ಲಬೇಗ ಸರ್, ವಿಶೇಷವಾಗಿ ವಿದ್ಯಾಬೋಧಿನಿ ಈ ಟ್ರಸ್ಟಿನ ಅಧ್ಯಕ್ಷರು ರಘು ಶಾಲೆನವರು ಬಹಳ ಆಸಕ್ತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗೆ ಕೂಡ ಧನ್ಯವಾದ ಅರ್ಪಿಸಿದೆ. ಎಲ್ಲ TPOಗಳಿಗೆ, ಎಲ್ಲ ತಾಲೂಕು ಅಧ್ಯಕ್ಷರಿಗೆ, ರಾಜ್ಯ ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ, ಕ್ರೀಡಾ ಕಾರ್ಯದರ್ಶಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸ್ತೇನೆ. ಮಂಗಳೂರು ದಕ್ಷಿಣದ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ, ಎಲ್ಲ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಎಲ್ಲ ಅಧಿಕಾರಿ ವೃಂದದವರಿಗೆ, ಎಲ್ಲ ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೂ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಲ್ಲಿ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಪಾಯಸ ಮಾಡುವರು ಬಹುಶಃ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದರೆ ಅವರಿಗೆ ಗೌರವಿಸಿದರೆ ನಮ್ಮ ತಪ್ಪಾಗಿದೆ. ನಮ್ಮ ಮನೆ ಶಾಸಕರು, ನಮ್ಮ ಜಿಲ್ಲಾಧ್ಯಕ್ಷರು ಲಿಲ್ಲಿ ಪಾಯಸ ಮೇಡಮ್ ಒಂದು ಶಾಲು ಹಾಗೂ ಅವರಿಗೆ ಒಂದು ಹೂವಿನ ಗುಚ್ಛವನ್ನು ನೀಡಿ ಅವರಿಗೆ ಗೌರವಿಸಬೇಕು. ಅವರಿಗೆ ಶಾಲೆ ಹಾಕಿ ಇದೀಗ ಉದ್ಘಾಟನಾ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಸನ್ಮಾನ್ಯ ಶಾಸಕರು ಹಾಗೆ ಅಧ್ಯಕ್ಷರು ಹಾಗೆ ಅವರು ಎಲ್ಲ ಅತಿಥಿಗಳ ಜೊತೆ ನಿತ್ಯ ನಿರಂತರವಾಗಿ ಮಕ್ಕಳೊಂದಿಗೆ ಓಡಾಡಲಿದ್ದು ಎಲ್ಲ ಮಕ್ಕಳನ್ನ ಶಾಲೆಯ ಮಕ್ಕಳು ಎಲ್ಲ ಮಕ್ಕಳು ಕೂಡ ಕ್ರೀಡೆಯಲ್ಲಿ ಬೆಳೆಯಬೇಕು, ಪ್ರತಿನಿತ್ಯ ಮಕ್ಕಳೊಂದಿಗೆ ಶಿಸ್ತಿನ ಸಿಪಾಯಿಗಳಾಗಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲೂ ಕೂಡ ಒಂದೇ ಜೊತೆಗೆ ಸೇರಿಕೊಂಡು ಆರೋಗ್ಯಂ ದೇಹಿ ಪುತ್ರಾಂಶ
ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಿವೃತ್ತ ಶಿಕ್ಷಕರ ಈ ಒಂದು ವರದಿಯನ್ನು ವಾಚಿಸಬೇಕಂತೇಳಿ ನಮ್ಮ ತಾಲೂಕಿನ ಮಾಜಿ ಕಾರ್ಯದರ್ಶಿಗಳು ಶ್ರೀಯುತ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ರಾಜು ನಾಯ್ಕ ಇವರಲ್ಲಿ ವಿನಂತಿಸಿದ್ದೇನೆ. ಘನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರೆ, ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿರುವಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ, 3 ದಶಕಗಳ ಕಾಲ ಎಲೆಮರೆಯ ಕಾಯಿಯಂತೆ ಇದ್ದು ಅನೇಕ ಕ್ರೀಡಾಪಟುಗಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸಿ ಮಕ್ಕಳ ಹಿತದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಂತಹ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಗೌರವಿಸುವ ಒಂದು ವೇದಿಕೆ ಸಿದ್ಧವಾಗಿದೆ. ದಯವಿಟ್ಟು 5 ಜನ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಾವು ಕರೀತಾ ಇದ್ದೇವೆ, ದಯವಿಟ್ಟು ಬರಬೇಕು. ಕಡಬ ತಾಲೂಕಿನಿಂದ ಶ್ರೀಮತಿ ಲೀಲಾವತಿ ಎಂ, ದೈಹಿಕ ಶಿಕ್ಷಣ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಡುಬೆಟ್ಟಿ, ಕಡಬ ತಾಲೂಕು, ದಯವಿಟ್ಟು ಬನ್ನಿ ಮೇಡಮ್. ಬೆಳ್ತಂಗಡಿ ತಾಲೂಕಿನಿಂದ ಶ್ರೀ ಪಂಚಾಕ್ಷರಪಟ್ಟಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಹಿರಿಯ ಪ್ರಾಥಮಿಕ ಶಾಲೆ ನಾವೂರು, ಬೆಳ್ತಂಗಡಿ ತಾಲೂಕು. ಶ್ರೀಮತಿ ರೇವತಿ HD, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ, ಬೆಳ್ತಂಗಡಿ ತಾಲೂಕು. ಪುತ್ತೂರು ತಾಲೂಕಿನಿಂದ ಶ್ರೀ ಸಹದೇವ್ ಈರಾದೆ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಸರ್ವೆ, ಪುತ್ತೂರು ತಾಲೂಕು. ಶ್ರೀಮತಿ ರಾಜೀವಿ BK, ದೈಹಿಕ ಶಿಕ್ಷಣ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಂಪಾಡಿ, ಪುತ್ತೂರು ತಾಲೂಕು. ಶ್ರೀಮತಿ ಚಂದ್ರಕಲಾ P, ದೈಹಿಕ ಶಿಕ್ಷಣ ಶಿಕ್ಷಕರು, KPS ಪ್ರೌಢಶಾಲೆ ಕುಂಬ್ರಾ, ಪುತ್ತೂರು ತಾಲೂಕು. ಮಂಗಳೂರು ದಕ್ಷಿಣದಿಂದ ಶ್ರೀ ಗೋಪಾಲ್ ಯು, ದೈಹಿಕ ಶಿಕ್ಷಣ ಶಿಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ತಿರುವೈಲು, ದೈಹಿಕ ಶಿಕ್ಷಣ ಶಿಕ್ಷಕರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹರೇಕಳ. ಶ್ರೀ ದಿಲೀಪ್ ಕುಮಾರ್ ರಾಯ್, ವಿಶ್ವಮಂಗಳ ಕೊಣಾಜೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ, ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಶಿಕ್ಷಕರ ಕ್ರೀಡಾಕೂಟದ ಈ ಒಂದು ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯಾತಿ ಗಣ್ಯರೇ, ಅರಣ್ಯ ಇಲಾಖೆಯ ಅಧಿಕಾರಿಗಳೇ, ಮೂಡದ ಅಧ್ಯಕ್ಷರಾಗಿರುವಂಥ ಸದಾಶಿವ ಉಳ್ಳಾಲ್ ಅವರೇ,
ಅದೇ ರೀತಿ ಈಶ್ವರ್ ಅವರೇ, ಎಲ್ಲ ಆದರಣೀಯ ದೈಹಿಕ ಶಿಕ್ಷಕ ಅಧ್ಯಾಪಕ ವೃಂದದವರೇ, ಉಪಸ್ಥಿತಿರುವಂಥ ಎಲ್ಲ ಆದರಣೀಯ ಹಿರಿಯ ಕಿರಿಯ ಬಂಧುಗಳೇ, ಇವತ್ತು ಅತ್ಯುತ್ತಮವಾದಂಥ ಒಂದು ಕ್ರೀಡಾಕೂಟವನ್ನು ಮಂಗಳೂರು ದಕ್ಷಿಣ ವಲಯದಿಂದ ಆಯೋಜನೆ ಮಾಡಿಕೊಂಡು ಬಹಳ ಅಭೂತಪೂರ್ವವಾದಂಥ ಉದ್ಘಾಟನೆ ನೆರವೇರಿದೆ. ಈ ಉದ್ಘಾಟನೆ ಯಾದ ನಂತರ ಮುಂದೆ 10 ಕ್ರೀಡಾಕೂಟಗಳ ಸ್ಪರ್ಧೆಗಳು ಮತ್ತು ಇನ್ನಿತರ ಎಲ್ಲ ಕೂಟಗಳು ನಡೀಲಿಕ್ಕಿದೆ. ಅದೆಲ್ಲವೂ ಯಶಸ್ವಿಯಾಗಿ ನಡೀಲಿ, ಒಳ್ಳೆಯದಾಗಲಿ, ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಣಲಿ. ಇವತ್ತು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ದೃಷ್ಟಿಯಲ್ಲಿ ಶಿಕ್ಷಕರ ಪಾತ್ರ ಭಾಳ ದೊಡ್ಡದಿದೆ. ಅದರಲ್ಲಿ ಕೂಡ ದೈಹಿಕ ಶಿಕ್ಷಕರ ಒಂದು ವಿದ್ಯಾರ್ಥಿಯನ್ನು ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದಿಂದ, ಅಂತಾರಾಷ್ಟ್ರೀಯ ಮಟ್ಟದಕ್ಕೂ ಮಿಂಚುವಂಥ ದೃಷ್ಟಿಯಲ್ಲಿ ಭಾಳ ಅಭೂತಪೂರ್ವವಾದಂಥ ಅವರ ಪರಿಶ್ರಮ ಇದೆ. ಅಂಥ ಶಿಕ್ಷಕರ ಪರಿಶ್ರಮ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಭಾಳ ದೊಡ್ಡ ರೀತಿಯ ವಿದ್ಯಾರ್ಥಿಗಳ ಸಾಧನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ರೀತಿಯ ವಿದ್ಯಾರ್ಥಿಗಳ ಕೊಡುಗೆಯನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿತ್ತನ್ನು ನಾವು ಕಾಣ್ತೇವೆ. ಈ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ಕೋಚ್ ಆಗಿ, ಒಂದು ಮಾರ್ಗದರ್ಶಕರಾಗಿ ದೈಹಿಕ ಶಿಕ್ಷಕರು ಕೊಡುಗೆಯನ್ನು ಕೊಟ್ಟದ್ದನ್ನು ನಾವು ಸ್ಮರಿಸಲೇಬೇಕು. ನೀವು ಅದೇ ರೀತಿಯ ಶಿಕ್ಷಣವನ್ನು, ಅದೇ ರೀತಿಯ ವಿದ್ಯಾರ್ಥಿಗಳೊಂದಿಗೆ ಸಂಪೂರ್ಣವಾದಂಥ ಅವರಿಗೆ ಅವಕಾಶ ಕೊಡುವಂಥ ದೃಷ್ಟಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನಾವೆಲ್ಲರೂ ನಿಮ್ಮೊಂದಿಗಿದ್ದೇವೆ. ನಾವು ಸಂಪೂರ್ಣವಾದ ಸಹಕಾರವನ್ನು ಇದ್ದೇವೆ. ನಾವು ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯವರ ಅಧಿಕಾರಿಗಳು ನಮ್ಮ ಇವರ ಹತ್ರ ಹೇಳಿದೆ, ಈಗ ಆಂಟೋನಿ ಅವ್ರ ಹತ್ರ ಹೇಳಿದೆ, ಸರ್ ಈ ಕ್ರೀಡಾಕೂಟಕ್ಕೆ ನೀವೇನಾದ್ರು ಸಹಾಯ ಮಾಡಬೇಕು ಅಂತೇಳಿ. ಅವರಿಗೊಂದು ಭಾಳ ದೊಡ್ಡದಾದ ಒಂದು ಚಪ್ಪಾಳೆ ತಟ್ಟಿ 50,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಈ ಕ್ರೀಡಾಕೂಟಕ್ಕೆ. ಹಾಗೆ ಸದಾಶಿವ ಉಳ್ಳಾಲ್ ಅವರಿಗೆ ಹೇಳಿದೆ, ನೀವು ಬರುವ ಮೂಡದ ಮೀಟಿಂಗ್ನಲ್ಲಿ ದೊಡ್ಡದಾದ ಮೊತ್ತವನ್ನು ಇಡಲಿಕ್ಕೆ ನಾನು ಲೆಟರ್ ಕೊಡ್ತೇನೆ, ಕಾನೂನಿನಲ್ಲಿ ಅವಕಾಶ ಇದೆ. ಸ್ಥಳೀಯ ಸಂಸ್ಥೆ ಮತ್ತು ಪ್ರಾಧಿಕಾರದಲ್ಲಿ ಅಧ್ಯಕ್ಷರ ಅಧಿಕಾರದ ಮೇರೆಗೆ ಈ ರೀತಿಯ ಒಂದು ವ್ಯವಸ್ಥೆಗಳಿಗೆ ಜೋಡಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಸದಾಶಿವ ಉಳ್ಳಾಲ್ರೆ, ಮೂಡದಲ್ಲಿ ಕೂಡ ಒಂದು 2 ಲಕ್ಷ ರೂಪಾಯಿ ಕೊಟ್ಟರೆ ಇವರಿಗೆ ಒಳ್ಳೆಯದಾಗತ್ತೆ. ನಾನು 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಿಮಗೆ ಲೆಟರ್ ಕೊಡ್ತೇನೆ. ಮೀಟಿಂಗ್ನಲ್ಲಿ ಇಡುವ ಕೆಲಸ ಮಾಡಿ. ಯಾರು ಅಡ್ಡ ಬಂದರೂ ನಾನು ಮಾತಾಡ್ತೇನೆ, ನೀವು ನನ್ನೊಟ್ಟಿಗಿದ್ರೆ ಆಯ್ತು. ಕಮಿಷನರ್ ಜಾಸ್ತಿ ಬರ್ತೇನೆ, ಕಮಿಷನರ್ಗಳ ಜೋರು ಬರ್ತೇನೆ ಈರ್ಲ ಯಾನ್ಲ ಆಪುಜಿ ಬಣ್ಣ ದಾನೆ ಅಂತ ಅಂಚ ದಾಯಗೆ ಅಂದ ಕೇಂಡ ಯಾಕೆ ಅಂತ ನೀವು ಕೇಳ್ಬೋದು. ಇವರು ತುಂಬ ವಿದ್ಯಾರ್ಥಿಗಳಿಗೆ ತಮ್ಮ ಕೈಯಿಂದ ಹಣ ಹಾಕಿ ಆ ವಿದ್ಯಾರ್ಥಿಗಳನ್ನು ಸಾಧನೆಗೋಸ್ಕರ ಈ ಶಿಕ್ಷಕರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅವರ ಕೈಯಿಂದ ಹಣ ಹಾಕಿ 4 ಜನರ ಹತ್ರ ಬೇಡಿ ಕಾಡಿ ತಮ್ಮ ವಿದ್ಯಾರ್ಥಿಗಳು ಸಾಧನೆಗಳನ್ನು ಮಾಡಬೇಕು ಅಂತ ಹೇಳೋ ಕಾರಣ ಈ ದೈಹಿಕ ಶಿಕ್ಷಕ ವರ್ಗದವರ ಬಹಳ ದೊಡ್ಡ ಕೊಡುಗೆ ಇದೆ. ಇವತ್ತು ನಾವು ಮೊನ್ನೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಹೋಗಿ ನಮ್ಮದೇ ಕರಾವಳಿಯ ಒಂದು ಹುಡುಗಿ, ತುಳುನಾಡಿನ ಹುಡುಗಿ ಭಾರತವನ್ನು ಪ್ರತಿನಿಧಿಸಿ ಕಬಡ್ಡಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದನ್ನು ನಾವು ಕಂಡಿದ್ದೇವೆ. ಅದರಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡದ್ದು ಕಂಡಿದ್ದೇವೆ. ಆ ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿಯ ಶಿಕ್ಷಕರ ಬಹಳ ದೊಡ್ಡ ರೀತಿಯ ಯೋಗದಾನ ಇದೆ. ಅದರಿಂದ ನಾವು ಇವತ್ತು ವಿಶೇಷವಾಗಿ ಅವರಿಗೆ ಸಹಕಾರ ಕೊಡಬೇಕು. ಇವತ್ತು ಸರ್ಕಾರ ನನಗೆ ಯಾವತ್ತೂ ಅವ್ರು ಹೇಳ್ತಾರೆ, ಅದು ಅರಣ್ಯ ಇಲಾಖೆ ಇರ್ಬೋದು, ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಇಲಾಖೆ ಇರ್ಬೋದು, ಅಥವಾ ಬೇರೆ ಬೇರೆ ಶಿಕ್ಷಣ ಇಲಾಖೆ ಇರ್ಬೋದು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಯಾವುದಾದ್ರೂ ಒಂದು ಕಟ್ಟಡ ಕಟ್ಟಬೇಕು, ಯಾವುದಾದ್ರೂ ಒಂದು ವ್ಯವಸ್ಥೆಗೆ ಹಣ ಬರುತ್ತೆ. ಆ ಕಾರ್ಯಕ್ರಮಗಳು ಮಾಡಲಿಕ್ಕೆ, ಮೇಂಟೆನೆನ್ಸ್ ಮಾಡಲಿಕ್ಕೆ ಹಣ ಬರಲ್ಲ. ಹಾಗಾಗಿ ಅದನ್ನು ಅನುಷ್ಠಾನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಆದರೆ ಇವತ್ತು ನಾನು ಶಾಸಕನಾಗಿ ಬಂದ ನಂತರ ನಾನು ವಿಶೇಷವಾಗಿ ಮಂಗಳೂರಿನಲ್ಲಿ ಸರಿಸುಮಾರು 6 ರಿಂದ 7 ಲಕ್ಷ ಪಾಪ್ಯುಲೇಷನ್ ಇರುತ್ತೆ. ಮಂಗಳೂರಿಗೆ ಒಂದೇ ಒಂದು ಮಂಗಳ ಕ್ರೀಡಾಂಗಣದ ಹತ್ತಿರ ಇರುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ನಾನು ಒಂದು ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಎಮ್ಮೆಕೆರೆ ಗ್ರೌಂಡಲ್ಲಿ ಮಾಡಿದ್ದೇವೆ. ಅದರ ನಂತರ ನಾನು ಶಾಸಕನಾಗಿ ಬಂದ ನಂತರ ಒಂದು ಕಬಡ್ಡಿಗೆ ಮತ್ತು ಶಟ್ಲಿಗೆ ಇಂಟರ್ನ್ಯಾಷನಲ್ ಗ್ರೌಂಡನ್ನು ಕೊಟ್ಟೆವು ಪೂರ್ವದ ಹತ್ರ. ಒಬ್ಬ ಏರೇರು ಮಲ್ತೇರು ಅಂತ ಬಂದು ಬಾತೇರ ಅಣ್ಣ ಮಲ್ತೀನಿ ಯಾನೆ ಗುದ್ದಲಿ ಪೂಜೆ ಮಲ್ತೀನಿ ಯಾನೆ ಆಯ್ತಾ, ಫೋಟೋ ಬರುಂಡೆ ಅಂಚೆ. ಹಾಗೆ ಇನ್ನು ಮುಂದೆ ಈಗ ಅಲ್ಲಿ ಒಂದು ನೆಹರು ಮೈದಾನದ ಹತ್ತಿರ ಕೇಂದ್ರ ಮೈದಾನದಲ್ಲಿ ಕುಸ್ತಿಯವರಿಗೆ ಒಂದು ನಾನು ಕ್ರೀಡಾಂಗಣ ಕಟ್ತಾ ಇದ್ದೇವೆ. ಅದನ್ನು ಕೂಡ ಪಾಸ್ ಮಾಡಿದೆ. 1-1.5 ಕೋಟಿಯಲ್ಲಿ ಕುಸ್ತಿ ಕ್ರೀಡಾಂಗಣ, ಒಂದು ನಿರಂತರ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಕುಸ್ತಿ ಕ್ರೀಡಾಂಗಣ ಆಗ್ತಾ ಇದೆ. ಇನ್ನು ನಂತರ ಬೇರೆ ಬೇರೆ ರೀತಿಯ ಕ್ರೀಡೆಗಳಿಗೆ ಅವಕಾಶ ಕೊಡಬೇಕು. ನಗರ ಭಾಗದಲ್ಲಿ ಜಾಗ ಇಲ್ಲದರೂ ಕೂಡ ಸ್ವಲ್ಪ ಮಟ್ಟ ಗ್ರಾಮಾಂತರ ಭಾಗದಲ್ಲಿ ಆದರೂ ಕೂಡ ಅವರಿಗೆ ಅವಕಾಶಗಳನ್ನು ಕೊಡುವಂಥ ರೀತಿಯ ವ್ಯವಸ್ಥೆಗಳು
ಅವರಿಗೆ ಇಲ್ಲಿ ಸ್ಕೇಟಿಂಗ್ನವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಆ ಎಲ್ಲ ಸ್ಕೇಟಿಂಗ್ ರಿಂಕ್ ಮತ್ತು ಅದಕ್ಕೆ ವ್ಯವಸ್ಥೆಗೆ 25 ಲಕ್ಷ ರೂಪಾಯಿ ಕೊಟ್ಟು ರಿಪೇರಿ ಮಾಡಿ ಕೊಟ್ಟದ್ದು ನಾವೇ. ಅದು ಮಾತ್ರವಲ್ಲ, ಮಂಗಳ ವಾಲಿಬಾಲ್ ಗ್ರೌಂಡ್ ಇದೆ ಅಲ್ಲಿ 75 ವರ್ಷದಲ್ಲಿ ಸರ್ಕಾರಿ ಭೂಮಿ ಇತ್ತು. ಅದನ್ನು ಮಂಗಳ ಸ್ಪೋರ್ಟ್ಸ್ ಕ್ಲಬ್ಗೆ ಕೊಟ್ಟದ್ದು ನನ್ನ ಅವಧಿಯಲ್ಲಿ, ಕಳೆದ ಅವಧಿಯಲ್ಲಿ ನಾನು ಕೊಟ್ಟದ್ದು. ಅದರ ನಂತರ ಅದಕ್ಕೆ 1.5 ಕೋಟಿ ರೂಪಾಯಿ ಬಿಲ್ಡಿಂಗಿಗೆ, ಅವರಿಗೆ ಸ್ಟೇಜಿಗೆ ಎಲ್ಲದಕ್ಕೆ 1.5 ಕೋಟಿ ರೂಪಾಯಿ ಕಾಮಗಾರಿ ಆಗ್ತಾ ಇದೆ. MRPLನವರು 50 ಲಕ್ಷ. ಹಾಗೆ ಸ್ಪೋರ್ಟ್ಸ್ಗೆ ಉತ್ತೇಜನ ಕೊಡುವಂಥ ದೃಷ್ಟಿಯಲ್ಲಿ ನಾವು ನಿರಂತರವಾದ ಸಹಕಾರವನ್ನು ಕೊಡಬೇಕು. ಎಲ್ಲ ಶಾಸಕರು, ಸಂಸದರು, ಸ್ಪೀಕರಿಗೆ ಈ ರೀತಿಯ ಅವಕಾಶಗಳು, ಸಾಮರ್ಥ್ಯಗಳು ಇದೆ. ಅದರ ಕೆಲವರು ನನ್ನಂಥವ್ರು ಉಪಯೋಗಿಸ್ತಾರೆ, ಇನ್ನು ಕೆಲವರು ಉಪಯೋಗಿಸಲ್ಲ. ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಈ ರೀತಿಯ ಕ್ರೀಡೆಗೆ ಮಕ್ಕಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಇವತ್ತು ನಾನು ಆಗ ಬಂದು 1/4 ಗಂಟೆ ಆಯಿತು. 1/4 ಗಂಟೆಯಲ್ಲಿ ಒಂದು 2-2.5 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ. ನಾನು 1 ಗಂಟೆ ಮುಂಚೆ ಬಂದಿದ್ರೆ ಒಂದು 10 ಲಕ್ಷ ಮಾಡ್ತಿದ್ದೆ. ಯಾರ್ಯಾರು ವೇದಿಕೆಯಲ್ಲಿ ಈಶ್ವರ ಹತ್ರ ಸ್ವಲ್ಪ ಹೇಳ್ತಿದ್ದೆ. ಆದರೆ ಈಶ್ವರ ಹತ್ರ ಕೇಳಲಿಕ್ಕೆ ಇವರಿಗೆ ಹೆದರಿಕೆ, ಲಿಲ್ಲಿ ಪಾಯಸಿಗೆ ಏನ್ರಿ ಈಶ್ವರ್ರೆ, ಅವರ ಅಧಿಕಾರಿ ಅಲ್ಲ, ಅದಕ್ಕಾಗಿ ಅವರು ಹೆದರ್ತಾರೆ. ನೀವು ಸ್ವಲ್ಪ ಕೊಡ್ಬೋದ್ರಿ, ನಿಮ್ಮ ಏನು ದಕ್ಷಿಣ ಒಳ್ಳೆ ಕೊಡ್ತಾರ, ಅವ್ರು ಕೊಡ್ತಾರ, ಅವ್ರು ಕೊಡ್ತಾರ. ನೀವು ಕೊಡದಿದ್ರು ಕೊಡ್ತೀರಿ ಅಂತ ಹೇಳ್ತೀರಿ, ನನಗೆ ಗೊತ್ತುಂಟು. ನಾನೆಲ್ಲ MLA ಎಲ್ಲವನ್ನ MLA ಕೊಟ್ಟರೆ MLA ಭ್ರಷ್ಟಾಚಾರಿ ಆಗಬೇಕು. MLA ಭ್ರಷ್ಟಾಚಾರಿ ಆಗಬಾರ್ದಲ್ಲ, ತೆಗೆಸಿಕೊಡುವ ಸಾಮರ್ಥ್ಯ ಇದೆ. ಯಾಕೆ ನಾನು ಕೊಡ್ಬೇಕು ಹೇಳಿ ಅಂತೇಳಿ. ಆದರೂ ನಾನು ಕೊಡ್ತೇನೆ, ನಾನು ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೇನೆ. ಆದರೆ ನಿಮಗೆ ಕೆಲಸ ಆದರೆ ಆಯ್ತು, ಯಾರು ಕೊಟ್ರಿ ಏನು. ಅದಕ್ಕಾಗಿ ಇವತ್ತು ಸದಾಶಿವಣ್ಣ ಸದಾಶಿವಣ್ಣರ ಮೇಲೆ ತಪ್ಪಾಳ ತಟ್ಟಲೆ ಸದಾಶಿವಣ್ಣ ನನ್ನ 2 ಲಕ್ಷ ಮಲ್ಜಾಣ ಎಂಕ್ಲ ಇರ್ನಲ್ಲ ಮರ್ಯಾದೆ ಬೇಕು ಅಂತ ಹೇಳ್ತಾ, ಇನ್ನೆಷ್ಟು ಸಹಕಾರವನ್ನು ಮಾಡ್ಲಿಕ್ಕೆ ಆದರೂ ಕೂಡ ನಾನು ಮಾಡ್ತೇನೆ. ನಿಮಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಹೇಳಿದಷ್ಟರಲ್ಲಿ ಇನ್ನೂ 4 ಜನರ ಹತ್ರ ಮಾತಾಡುವಂಥ ಕೆಲಸಗಳು. ನೀವು ಮಹಾನಗರ ಪಾಲಿಕೆಗೆ ಅರ್ಜಿ ಕೊಟ್ಟರೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಈ ರೀತಿಯ ಕ್ರೀಡಾಸ್ಫೋಟ ಮಾಡಲಿಕ್ಕೆ 1 ಲಕ್ಷ ಕೊಡುವ ಅವಕಾಶಗಳಿದೆ. ಮಹಾನಗರ ಪಾಲಿಕೆಯಲ್ಲಿ ನ್ಯಾಷನಲ್ ಲೆವೆಲ್ ಹೋಗುವಂಥ ಕ್ರೀಡಾಪಟುಗಳಾದರೆ ಅವರಿಗೆ 1 ಲಕ್ಷ ರೂಪಾಯಿ ಕೊಡುವ ಅವಕಾಶ ಇದೆ. ಇಂಟರ್ನ್ಯಾಷನಲ್ ಹೋಗುವವರಿಗೆ 2 ಲಕ್ಷ ಅವಕಾಶ ಇದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆದಂಥ ಸ್ಟೂಡೆಂಟ್ ಆಗಿರಬೇಕು, ಎಲ್ಲ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಹಾಗಾಗಿ ತೆಗೆದುಕೊಳ್ಳೋದಿಲ್ಲ. ಅದಕ್ಕಾಗಿ ಈ ರೀತಿಯ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಬೇಕು. ಇದನ್ನೆಲ್ಲವನ್ನು ನಾವು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಈ ಕ್ರೀಡಾಕೂಟ ಯಶಸ್ವಿ ಆಗಲಿ. ನನಗೆ ಗೊತ್ತಿರುವ ಹಾಗೆ ಒಂದು ಈ ಪುಣ್ಯಾತ್ಮ, ಒಂದು ನೀವು, ಒಂದು ಲಿಲ್ಲಿ ಪಾಯಸ್, ಮತ್ತು ಅವರು 4 ಜನ ಹರೀಶ್ 4 ಜನ ಸೇರಿದರೆ ಎಂಚಿನ ಕ್ರೀಡಾಕೂಟದ ಮುಕ್ಕಲು ಮಲ್ಪೇರಿ. ಸಾಧಾರಣ ಮುಕ್ಕಲು ಭಯಂಕರ. ಇವರು 4 ಜನ ಸೇರಿದರೆ ನೀಲಿಕೋಟಿನವರು ನೋಡಿ 4-5 ಜನ ಇದ್ದಾರೆ, ಅವರೊಟ್ಟಿಗೆ ಅವರೊಬ್ಬರು. ಭಯಂಕರ ಫಾಲೋ, ಭಯಂಕರ ಬೇರೆ ಬರ್ತುವೇರು ಅಂಚಾದ ಅವರಿಗೆ. ನಿಮಗೆ ನಿಮ್ಮ ಉದ್ದೇಶ ಒಳ್ಳೆಯ ಉದ್ದೇಶ. ಈ ಒಳ್ಳೆಯ ಉದ್ದೇಶಕ್ಕೆ ನಮ್ಮ ಪೂರ್ಣ ಪ್ರಮಾಣದ ಸಹಕಾರಗಳು ಇರಬೇಕು. ನಾನು ನಿಮ್ಮೊಂದಿಗೆ ಇದ್ದೇನೆ, ಇನ್ನು ಮುಂದೆ ಕೂಡ ಇರ್ತೇನೆ. ಒಳ್ಳೆಯ ರೀತಿಯ ವ್ಯವಸ್ಥೆಗಳೊಂದಿಗೆ ಈ ಕ್ರೀಡಾಕೂಟ ಹೊರಹೊಮ್ಮಿ ಬರಲಿ ಅಂತ ಹೇಳೋದು ಹೇಳ್ತಾ, ಇನ್ನು ನಾನು ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಈಚೆಯಿಂದ ಹೋಗ್ತೇನೆ. ಶಿಕ್ಷಕರ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದೆ ಸರ್. ತಮ್ಮ ಒಂದು ಶಾಲೆಯಲ್ಲಿ ಶಿಕ್ಷಕರ ಕರ್ತವ್ಯದ ಬಗ್ಗೆ ಬಹಳ ಅರ್ಥವರಾಗಿ ನಮಗೆ ಒಂದು ಪ್ರೋತ್ಸಾಹದಾಯಕ ಮಾತನಾಡಿದಿರಿ. ಕ್ರೀಡೆಗೆ ಸಿಗುವಂತಹ ಪ್ರೋತ್ಸಾಹಗಳು ಎಲ್ಲೆಲ್ಲಿ ಸಿಗ್ತವೆ ಎನ್ನುವಂಥದ್ದನ್ನು ಕೂಡ ತಾವು ಬಹಳ ಸೂಕ್ಷ್ಮವಾಗಿ ನಮಗೆಲ್ಲರಿಗೂ ತಿಳಿಸಿದಿರಿ ಸರ್. ತಮಗೆ ವಿಶೇಷವಾದ ಧನ್ಯವಾದ ಅರ್ಪಿಸುತ್ತೇವೆ. ಸನ್ಮಾನ್ಯ ಯುವರಾಜ್ ಕಾಮತ್ ಅವರನ್ನು ನಾವು ಒಂದು ಶಾಲ್ ಹಾಕಿ ಸ್ಮರಣಿಕೆ ಅವರನ್ನು ಗೌರವಿಸ್ತಿದ್ದೇವೆ. ತಮಗೆ ಧನ್ಯವಾದವನ್ನು ಅರ್ಪಿಸಿದೆ. ಅದೇ ರೀತಿ ನಮ್ಮ ಶಾಸಕರು ಒಮ್ಮೆ ನಿಲ್ಬೇಕು ಸರ್. ಹಾಗೆ ನಮ್ಮ ಮೂಡದ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸನ್ಮಾನ್ಯ ಸದಾಶಿವ ಉಳ್ಳಲ್ ಅವರನ್ನು ಕೂಡ ಒಂದು ಶಾಲ್ ಹಾಕು ಸ್ಮರಣಿಕೆ ಎಂದು ಗೌರವಿಸಲಿಕ್ಕಿದ್ದೇವೆ. ಸನ್ಮಾನ್ಯ ಮೂಡದ ಅಧ್ಯಕ್ಷರು ಬಹುಶಃ ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ನಮಗೆ ನಿರಂತರವಾಗಿ ನಮ್ಮ ಯಾವುದೇ ಕಾರ್ಯಕ್ರಮ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಇರುವವರು. ನಾವು ಯಾವತ್ತೂ ಆರಂಭದಲ್ಲಿ ನೆನಪಾಗುವಂಥದ್ದು ನಮಗೆ ಸದಾಶಿವ ಉಳ್ಳಲ್ ಅವರು. ಒಂದು ಮೂಡದ ಅಧ್ಯಕ್ಷರಾದ ಮೇಲೆ ಬಹುಶಃ ಅವರಲ್ಲಿ ನಾವು ಕೇಳದ ಯಾವುದೇ ಕಾರ್ಯಕ್ರಮವನ್ನು ನಡೆಸಿಲ್ಲ. ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸಹಕಾರವನ್ನು ನೀಡ್ತಾ ಬರುವವರು ನಮ್ಮ ಮೂಡದ ಅಧ್ಯಕ್ಷರು. ಬಹುಶಃ ಯಾವುದೇ ರೀತಿ ಹಣ್ಣು ಬಿಮ್ಮುಗಳಿಲ್ಲದೆ ತಾನು ಕೊಟ್ಟಿದ್ದೇನೆ ಎನ್ನುವಂಥದ್ದನ್ನು ಕೂಡ ಮನಸ್ಸಲ್ಲಿಟ್ಟುಕೊಳ್ಳದೆ, ನನ್ನನ್ನು ಹೆಸರು ಹೇಳಿಲ್ಲ ಅಂತ ಹೇಳುವಂಥ ಮನಸ್ಸಲ್ಲಿಟ್ಟುಕೊಳ್ಳದಂತ ಇರುವಂಥ ಒಬ್ಬ ಅತ್ಯಂತ ಡೌನ್ ಟು ಅರ್ತ್ ಅಂತ ಹೇಳುವುದು ನಮ್ಮ ಸದಾಶಿವ ಉಳ್ಳಲ್ ಸರ್ ಅವರು. ತಮ್ಮನ್ನು ನಾವು ಗೌರವಿಸಿದರೆ ನಮ್ಮದು ತಪ್ಪು ಅಂತ ಅನಿಸ್ತದೆ. ನಮಗೆ ವಿಶೇಷವಾದ ಗೌರವ, ಜೋರಾದ ಚಪ್ಪಳ ಬರಬೇಕು ಮೂಡದ ಅಧ್ಯಕ್ಷರು ಸದಾಶಿವ ಉಳ್ಳಲ್ ಸರ್ ಅವರಿಗೆ. ಬಹುಶಃ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಇರ್ಬೋದು ಅಥವಾ ಬೇರೆ ಎಲ್ಲ ಕ್ರೀಡಾಕೂಟಗಳಲ್ಲಿ ಕೂಡ ಸದಾಶಿವ ಉಳ್ಳಲ್ ಅವರು ಇಲ್ಲದಂಥ ಕ್ರೀಡಾಕೂಟ ಯಾವುದೂ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಅತ್ಯಂತ ಪ್ರೀತಿಯ ಗೌರವವನ್ನು ಹೆಚ್ಚಿದ್ದೇವೆ.
IFS ಅಧಿಕಾರಿಯವರು ಸನ್ಮಾನ್ಯ ಆಂಟನಿ ಮರಿಯಪ್ಪ ಸರ್ ಅವರು. ಬಹುಶಃ ಈ ಭಾಗಕ್ಕೆ ಒಬ್ಬ ಜಿಲ್ಲೆಯ ಒಬ್ಬ ಅರಣ್ಯ ಅಧಿಕಾರಿಯಾಗಿ ನಮ್ಮೊಟ್ಟಿಗೆ ಬಂದವರು. ಅದರೊಟ್ಟಿಗೆ ವಿಶೇಷ ಲಿಲಿಪ ಎಸ್ ಮೇಡಮ್ ಅವರ ಒಂದು ಕುಟುಂಬದೊಂದಿಗೆ ಸಂಬಂಧವನ್ನು ಇರುವಂಥ ಒಬ್ಬ ವ್ಯಕ್ತಿ ನಮ್ಮ ಈ ಭಾಗದ ಅಧಿಕಾರಿ ಕೂಡ ಆಗಿರೋದು ನಮಗೆಲ್ಲ ಕೂಡ ಹೆಮ್ಮೆಯ ವಿಚಾರ. ಆಂಟನಿ ಮರಿಯಪ್ಪ ಸರ್ ಅವರು ನಾವು ಅವರಿಗೆ ಅವರ ಕಚೇರಿಗೆ ಹೋದಾಗ ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಬರಮಾಡಿಕೊಂಡು ನಮ್ಮನ್ನು ಆತಿಥ್ಯವನ್ನು ನೀಡಿದವರು. ಈ ದಿವಸ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಸಹಕಾರ ನೀಡ್ತೇನೆ ಅನ್ನುವಂಥ ಭರವಸೆಯಿಂದ ಬಹುಶಃ ಎಲ್ಲ ಕೆಲಸದ ಕಾರ್ಯಗಳನ್ನು ಒತ್ತಡದಲ್ಲಿ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಸರಿಯಾಗಿ ಆಗಮಿಸಿ ನಮ್ಮೆಲ್ಲ ಕಾರ್ಯಕ್ರಮ ನೋಡಿದ್ದಾರೆ. ಈ ದಿವಸದ ಕಾರ್ಯಕ್ರಮ ತಮ್ಮನ್ನು ಕೂಡ ನಾವು ಗೌರವಿಸಿದ್ದೇವೆ ಸರ್. ತಮ್ಮ ಅಧಿಕಾರಿಗಳು ನಮ್ಮಲ್ಲಿ ಇರುವಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂಥ ವಿಚಾರ. ಒಬ್ಬ ಅತ್ಯುತ್ತಮ ಕ್ರೀಡಾಪಟು ಕೂಡ ಹೌದು. ಒಬ್ಬ IFS ಅಧಿಕಾರಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಗೌರವಿಸ್ತೀವಿ ಸರ್. ತುರ್ತು ಕೆಲಸದ ಕಚೇರಿ ಕೆಲಸದ ನಿಮಿತ್ತ ಅವರು ತೆರವಳಿಕೆ ಇದ್ದಾರೆ. ಹಾಗಾಗಿ ಸರ್ ತಾವು ಈ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ IFS ಅಧಿಕಾರಿ ಆಗಿದ್ದುಕೊಂಡು ಅರಣ್ಯ ಇಲಾಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದವರು ಮಂಗಳೂರು ವಿಭಾಗದ ಸನ್ಮಾನ್ಯ ಆಂಟನಿ ಮರಿಯಪ್ಪ ಸರ್ ಅವರೀಗ ಅತಿಥಿಯನ್ನು ಹೇಳಿ ಎರಡು ಮಾತಾಡಬೇಕಂತ ವಿನಂತಿಸಿದ್ದೇನೆ. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ಸಾಹೇಬ್ರೆ, ಮೂಡ ಅಧ್ಯಕ್ಷರಾಗಿರುವ ಶ್ರೀ ಸದಾಶಿವ ಉಳ್ಳಾಳ್ ಸಾಹೇಬ್ರೆ, ದೈಹಿಕ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾಗಿರುವ ಲಿಲ್ಲಿ ಪೈಸ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳವರೇ, ಈ ದಿವಸ ದೈಹಿಕ ಶಿಕ್ಷಕರ ಒಂದು ಕ್ರೀಡೆಯನ್ನು ನೀವು ಆಯೋಜನೆ ಮಾಡಿದ್ದೀವಿ. ತಮ್ಮ ಪ್ರತಿ ವರ್ಷದ ಒಂದು ಶ್ರಮದ ನಡುವೆ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡೋದು ಅದೊಂದು ಸ್ಪೆಷಲ್ ಇಂಪಾರ್ಟೆನ್ಸ್. ನಿಮ್ಮಲ್ಲಿ ಒಂದು ಬಾಂಡಿಂಗ್ ಆಫ್ ಯೂನಿಟಿ ಕೂಡ ಹೆಚ್ಚುತ್ತದೆ. ಮತ್ತು ಮೇಜರ್ಲಿ ಸ್ಪೋರ್ಟ್ಸ್ ಎನ್ನೋದು ನೀವು ದೈಹಿಕ ಶಿಕ್ಷಕರಾಗಿ ಮಕ್ಕಳಲ್ಲಿ ಯು ಜನರೇಟ್ ದಟ್ ಮೊಮೆಂಟ್ಸ್ ಆಫ್ ಡಿಸಿಪ್ಲಿನ್. ಯಾಕೆಂದರೆ ಏನಾಗ್ತದೆ, ನಾವೇನೇ ಕರಿಕ್ಯುಲಮ್ ಓದಿದರೆ ಖಾಲಿ ಕರಿಕ್ಯುಲಮ್ ಇದು ದೈಹಿಕ ಶಿಕ್ಷಣ ಇಲ್ಲದಿದ್ದರೆ ನಾವು ಪುಸ್ತಕದ ಬದನೆಕಾಯಿ ಆಗ್ತೀವಿ. ಯಾವುದೇ ಒಂದು ಸಿಚುವೇಶನ್ಸ್ ಆಗಲಿ ಯಾವುದೇ ಒಂದು ಇದನ್ನು ಫೇಸ್ ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಜನರಲಿ ಆ ಮೆಂಟಲ್ ಡಿಸಿಪ್ಲಿನ್ನ ತರ್ತಾ ಇದ್ದೀರಿ. ಯಾಕೆಂದರೆ ಡಿಸಿಪ್ಲಿನ್ ಇಸ್ ಫಸ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಶೇಪಿಂಗ್ ಯುವರ್ ಫ್ಯೂಚರ್. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಪ್ರತಿಯೊಂದು ಶಾಲಾ ಕಾಲೇಜ್ಗಳಲ್ಲಿ ದೈಹಿಕ ಶಿಕ್ಷಕರಾಗಿ ಮಕ್ಕಳಲ್ಲಿ ಆ ಆಲ್ರೌಂಡ್ ಡೆವಲಪ್ಮೆಂಟ್ನ ಒಂದು ತರ್ತಾ ಇದ್ದೀರಿ. ಇದೊಂದು ಒಳ್ಳೆಯ ಕೆಲಸವನ್ನು ನೀವು ಕಂಟಿನ್ಯೂಸ್ಲಿ ಮಾಡ್ತಾ ಇರಿ. ಇದು ನಿಮ್ಮ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ನಡ್ಕೊಂಬಂತ ಕ್ರೀಡಾಕೂಟಗೆ ನಾನು ಎಲ್ಲರ ಪರವಾಗಿ ಹಾಗೂ ನನ್ನ ಇಲಾಖೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಶುಭ ಹಾರೈಸ್ತಾ, ಎಲ್ಲ ಕ್ರೀಡಾಪಟುಗಳು ಒಂದು ಸೋಲು ಗೆಲುವುಕ್ಕಿಂತ ಪಾರ್ಟಿಸಿಪೇಷನ್ ಬಹಳ ಮುಖ್ಯ. ಆ ಮನೋಭಾವ ಮತ್ತು ಆ ಕಮಡರ್ಶಿಪ್ಪಿಂದ ಇವತ್ತು ಒಂದು ಪಾರ್ಟಿಸಿಪೇಟ್ ಮಾಡಿ ಯಾವುದೇ ಇಂಜರಿ ಪ್ರೋನ್ ಆಗದಲೇ ಒಂದು ಅರ್ಥಪೂರ್ಣವಾಗಿ ಭಾಗವಹಿಸಿ ಅಂತ ಹೇಳ್ತಾ ನಾನೊಂದು ಎರಡು ಮಾತನ್ನು ಶುಭ ಹಾರೈಸೋಕ್ಕೆ ಅವಕಾಶ ಕೊಟ್ಟ ಇವತ್ತಿನ ವೇದಿಕೆ ಅವರಿಗೆ ಕೂಡ ನಾನು ವಂದಿಸ್ತೇನೆ. ಥ್ಯಾಂಕ್ ಯು. ಮರಿಯಪ್ಪ ಸರ್ ಅವರು ಬಹಳ ಪ್ರೀತಿಯಿಂದ ನಮ್ಮೊಟ್ಟಿಗೆ ಕಾರ್ಯಕ್ಕೆ ಆಗಮಿಸಿದಿರಿ. ತಾವು ಶುಭಾಶಯವನ್ನು ನೀಡಿದ ತಮಗೆ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ದಯವಿಟ್ಟು ಬನ್ನಿ, ಮುಂದಿನ ಈ ಒಂದು ಸನ್ಮಾನ ಕಾರ್ಯಕ್ರಮ ತಾವು ನೆರವೇರಿಸಿಕೊಡುವ ವಿನಂತಿಸಿದೆ. ನಮ್ಮ ತಾಲೂಕು ಮಂಗಳೂರು ದಕ್ಷಿಣ ವಲಯದಲ್ಲಿ ನಿವೃತ್ತರಾಗಿರುವಂತಹ ಶ್ರೀಯುತ ರಾಧಾಕೃಷ್ಣ ರೈ ಅವರು, ವಿಶಾಲಾಕ್ಷಿ ಮೇಡಮ್ ಅವರು, ದಿಲೀಪ್ ಕುಮಾರ್ ರೈ ಅವರು. ವಿಶಾಲಾಕ್ಷಿ ಮೇಡಮ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಳಗೂರು. ಶ್ರೀಯುತ ಗೋಪಾಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿರುವೈಲು. ಶ್ರೀಯುತ ರಾಧಾಕೃಷ್ಣ ರೈ, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹರೇಕಳ. ಶ್ರೀ ದಿಲೀಪ್ ಕುಮಾರ್ ರೈ, ದೈಹಿಕ ಶಿಕ್ಷಣ ಶಿಕ್ಷಕರು, ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಶಾಲೆ ಕೊಣಾಜೆ. ಶ್ರೀಮತಿ ಎಲ್ವಿರಾ, ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ ಮಂಗಳೂರು ಉತ್ತರದಿಂದ. ಶ್ರೀ ಮೋಹನ್ ಶೆಟ್ಟಿಗಾರ್, ದೈಹಿಕ ಶಿಕ್ಷಣ ಶಿಕ್ಷಕರು, ಭಾರತ್ ಮಾತಾ ಅನುದಾನಿತ ಪ್ರೌಢಶಾಲೆ ಪುನರೂರು. ಶ್ರೀಮತಿ ಸುಮನಾ ಪ್ರಭು, ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳಿಯ 6 ಬ್ಲಾಕ್ ಮಂಗಳೂರು ಉತ್ತರ.
ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಇನ್ನು ನಮ್ಮ ಬಂಟ್ವಾಳದಿಂದ ಶ್ರೀ ಉಮಾನತ್ರೈ ಮೇರಾವು ಸರ್ಕಾರಿ ಪ್ರೌಢಶಾಲೆ ಮಾಣಿಲ ಮುರುವ, ಶ್ರೀ ಸುರೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಚಂದಳಿಕೆ ಬಂಟ್ವಾಳ ತಾಲೂಕು. ಸರ್ ಬನ್ನಿ ಸುರೇಶ್ ಅಣ್ಣ. ಶ್ರೀಮತಿ ರೀಟಾ ವೇಗಸ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಡಂಗೆ ಬಂಟ್ವಾಳ ತಾಲೂಕು. ಬನ್ನಿ ಮೇಡಮ್. ಶ್ರೀಮತಿ ವಿನೋದ ಸೇಂಟ್ ಜಾನ್ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿಪಾದೆ ಬಂಟ್ವಾಳ. ಶ್ರೀ ಜಯರಾಮ್ ಶೆಟ್ಟಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ದೂರ್ಮೆ ಬಂಟ್ವಾಳ. ಅನುದಾನಿತ ಜನತಾ ಪ್ರೌಢಶಾಲೆ ಅಡ್ಯನಡ್ಕ ಬಂಟ್ವಾಳ ತಾಲೂಕು. ಇನ್ನು ಸುಳ್ಯ ತಾಲೂಕಿಂದ ಶ್ರೀ ರಘುನಾಥ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಸುಳ್ಯ ತಾಲೂಕು. ತಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ಸನ್ಮಾನದ ಪೀಠಕ್ಕೆ ಆಹ್ವಾನಿಸುತ್ತಿದ್ದೇವೆ ಸರ್. ಶ್ರೀಯುತ ಸುರೇಶ್ ಶೆಟ್ಟಿ, ಶ್ರೀಮತಿ ರೀಟಾ ವೇಗಸ್, ಶ್ರೀಮತಿ ವಿನೋದ, ಶ್ರೀ ಜಯರಾಮ್ ಶೆಟ್ಟಿ, ಶ್ರೀ ಉದಯ ಕೃಷ್ಣ ಭಟ್, ಶ್ರೀ ರಘುನಾಥ್ ಶೆಟ್ಟಿ ಎಲ್ಲ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಗೌರವಾನ್ವಿತರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 21 ದೈಹಿಕ ಶಿಕ್ಷಣ ಶಿಕ್ಷಕರು ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರೆಲ್ಲರ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಸಂಘಕ್ಕೆ, ಸಂಬಂಧಪಟ್ಟ ತಾಲೂಕು ಸಂಘಕ್ಕೆ ಸಿಗಲಿ ಎನ್ನುವ ಒಂದು ಆಶಾಭಾವನೆ ನಮ್ಮದು. ಇವತ್ತು ನಮ್ಮ ಬೆಳಿಗ್ಗೆ ಆರಂಭವಾದಂತಹ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಎಲ್ಲ ಅಥ್ಲೆಟಿಕ್ಸ್ ಸ್ಪರ್ಧೆಗಳನ್ನು ನಾವು ಮುಗಿಸಿದ್ದೇವೆ. ಮುಂದೆ ಹಗ್ಗ ಜಗ್ಗಾಟಕ್ಕೆ ಬೇರೆ ಬೇರೆ ತಾಲೂಕುಗಳಿನ ಮಹಿಳೆಯರ ಮತ್ತು ಪುರುಷರ ತಂಡಗಳು ಸಿದ್ಧತೆಯಲ್ಲಿರಬೇಕು. ಹಗ್ಗ ಜಗ್ಗಾಟಕ್ಕೆ ಸಿದ್ಧತೆ ಆಗ್ತಾ ಇದೆ, ಸಿದ್ಧತೆ ಆಗಿದೆ ಈಗಾಗಲೇ. ದಯವಿಟ್ಟು ನಮ್ಮ ಕಣ್ತಪ್ಪಿನಿಂದ ಯಾವುದಾದ್ರೂ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರ ಸನ್ಮಾನ ಬಾಕಿ ಇದ್ರೆ ದಯವಿಟ್ಟು ತಿಳಿಸಬೇಕಾಗಿ ತಮ್ಮಲ್ಲಿ ನಾವು ವಿನಮ್ರ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಿದ್ದೇವೆ. ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಬಂದಿದ್ರೆ ದಯವಿಟ್ಟು ತಮ್ಮ ಪ್ರಸ್ತುತಿಯನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ. ಇವತ್ತಿನ ನಮ್ಮ ಈ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟಕ್ಕೆ ಆಗಮಿಸಿ ನಾವು ನೀಡಿದಂತಹ ಕಿಂಚಿತ್ ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಈ ವೇದಿಕೆ ಮೂಲಕ ಅರ್ಪಿಸ್ತಾ ಇದ್ದೇವೆ. ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲ ಹಿರಿಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಓವರ್ ಟು ಮೋಹನ್ ಶಿರ್ಲಾಲ್. ಇರುವಂತಹ ಮೂಡದ ಅಧ್ಯಕ್ಷರು ಬಹುಶಃ ಒಬ್ಬ ವ್ಯಕ್ತಿಯಾಗಿ ಎಲ್ಲರಿಗೂ ಶಕ್ತಿಯನ್ನು ತುಂಬುವವರು ಶ್ರೀದ ಮೂಡದ ಸದಾಶಿವಳ್ಳಲ್ ಅವರು. ಬಹುಶಃ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮೊಟ್ಟಿಗೆ ಸದಾ ಇದ್ದು ನಾನಿದ್ದೇನೆ, ನೀವು ನನ್ನಿಂದ ಏನು ಸಹಾಯ ಬೇಕು ಎನ್ನುವಂಥ ಒಂದು ಪ್ರೀತಿಯ ಮಾತುಗಳನ್ನಾಡುವ ಮೂಲಕ ನಮಗೆಲ್ಲ ಧೈರ್ಯ ತುಂಬುವವರು. ಈ ದಿವಸದ ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಅನೇಕ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಹಕರಿಸಿದವರು. ನಮ್ಮ ಕಾರ್ಯದ ಒತ್ತಡವಿದ್ದರೂ ಕೂಡ ನಮ್ಮೊಟ್ಟಿಗೆ ಇದ್ದಂಥ ಸನ್ಮಾನ್ಯ ಸದಾಶಿವಳ್ಳಲ್ ಅವರು ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತಾಡಬೇಕಂತ ಮಲ್ಲಿ ವಿನಂತಿಸಿದ್ದೇನೆ. ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಕರ ಈ ಒಂದು ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ BU ಆದಂಥ ಈಶ್ವರ್ರವರೇ, ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಲಿಲ್ಲಿ ಪಾಯ್ಸ್ರವರೇ, ತ್ಯಾಗಂರವರೇ, ಮೋಹನ್ ಶಿರ್ಲಾಲ್ರವರೇ, ಎಲ್ಲ ಶಿಕ್ಷಕರ ಒಕ್ಕೂಟದ ಪದಾಧಿಕಾರಿಗಳೇ ಮತ್ತು ದೈಹಿಕ ಶಿಕ್ಷಕಿಯರೇ, ಬಹಳ ಸಂತೋಷ ಆಗ್ತಾ ಇದೆ. ಒಂದು ಉತ್ತಮ ಕಾರ್ಯವನ್ನು ಇವತ್ತು ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ಮಾಡ್ತಾ ಇದ್ದೀರಿ. ನೀವೆಲ್ಲ ಮಕ್ಕಳಿಗೆ ಸ್ಫೂರ್ತಿ ತುಂಬ ಮೂಲಕ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ರೆ ಅದು ನಿಮ್ಮಂಥ ದೈಹಿಕ ಶಿಕ್ಷಕರಿಂದ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಈ ದೈಹಿಕ ಶಿಕ್ಷಕರನ್ನು ನಾನು ಕೆಲವರನ್ನು ನೋಡಿದ್ದೇನೆ. ಈಗಾಗಲೇ ಯಾರ ಮಾತಾಡೋಕೆ ಹೇಳಿದರು, ತನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಹೋದವರು. ನಾನಂತೂ ಖಂಡಿತವಾಗಿ ಹೇಳಬಲ್ಲೆ, ದೈಹಿಕ ಶಿಕ್ಷಕರಿಗೆ ಅವರಿಗೊಂದು ಅದು ಒಂದು ಮನೋಭಾವ ಇದೆ. ಅವರಿಗೆ ವಿದ್ಯಾಸಂಸ್ಥೆಯಿಂದ ಯಾರು ಕೊಡದಿದ್ದರೂ ತನ್ನ ಕೈಯಿಂದ ಖರ್ಚು ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಕ್ರೀಡೆಗಳಲ್ಲಿ ಕರ್ಕೊಂಡೋದಂಥದ್ದು. ನನ್ನಲ್ಲಿ ಒಬ್ಬರು ಪಿ ಟಿ ಮಾಸ್ಟರ್ ಇದ್ದಾರೆ, ಶಿವಪ್ರಸಾದ್ ಅಂತ. ಇವನು ನಾವು ಏನು ಕೊಡದಿದ್ರೂ ಕೂಡ ಮಕ್ಕಳನ್ನು ಪ್ರೇರೇಪಿಸಿ ಅವರಿಗೆ ಬೇಕಾದಂಥ ಖರ್ಚು ಮಾಡಿಕೊಂಡು ಕೈಯಿಂದ ಹಾಕಿ ಖರ್ಚು ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಹೋದದ್ದಿದೆ. ಭಾಳಷ್ಟು ಸಂಸ್ಥೆಗಳಿಗೆ ಬಹಳ ನಮಗೆ ನಮ್ಮ ಸ್ಟೂಡೆಂಟ್ಸ್ ಇವತ್ತು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ವ್ಯವಸ್ಥೆ ಮಾಡಿದರೆ ಅದು ನಮ್ಮ ದೈಹಿಕ ಶಿಕ್ಷಕರಾದಂಥ ಶಿವಪ್ರಸಾದ್ ರವರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ನೀವು ಕೂಡ ಎಲ್ಲರೂ, ಪ್ರತಿಯೊಬ್ಬ ದೈಹಿಕ ಶಿಕ್ಷಕರು ಕೂಡ ಒಳ್ಳೆಯ ಕೆಲಸವನ್ನು ನಿರ್ವಹಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಕಲಿಸಿಕೊಡ್ತಾ ಇದ್ದೀರಿ. ಮುಂದಿನ ಜೀವನಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಅವರಿಗೆ ಕೂಡ ಮುಂದೆ ಕ್ರೀಡೆಯ ಮುಖಾಂತರ ಬಹಳಷ್ಟು ಮಹತ್ವ ಇದೆ ಎಂಬುದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ನಾನು ಕೂಡ 1982-83ರಲ್ಲಿ 9th ಏಷ್ಯನ್ ಗೇಮ್ಸ್ ಡೆಲ್ಲಿಯಲ್ಲಿ ನಡೆದಾಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಿಯೋಗವನ್ನು ಕರ್ಕೊಂಡೋದವ, ವಿದ್ಯಾರ್ಥಿಗಳನ್ನು ಕರ್ಕೊಂಡೋದವ. ಆವತ್ತಿಂದ ಇವತ್ತಿನವರೆಗೂ ನಾವು ಕೂಡ ಕ್ರೀಡೆಯಲ್ಲಿ ಭಾಳಷ್ಟು ನಮ್ಮ ಯುವಕರಿಗೆ ಇದು ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈಗಾಗಲೇ ಕ್ಷೇತ್ರದ ಶಾಸಕರಂಥ ವೇದವ್ಯಾಸ ಕಾಮತ್ರವರು ಒಂದು ಮನವಿ ಮಾಡಿದರು, ನಿಮ್ಮ ಮೂಡದಿಂದ ದೇಣಿಗೆ ಕೊಡಬೇಕು ಅಂತ. ವೈಯಕ್ತಿಕ ನಾವು ಕೊಡೋದು ಬೇರೆ, ಮೂಡದಿಂದ ಕೊಡಬೇಕಾದ್ರೆ ಅದು ಆಡಳಿತ ಮಂಡಳಿಯದಲ್ಲಿ ಆಗಬೇಕು. ಸನ್ಮಾನ್ಯ ವೇದವ್ಯಾಸ ಕಾಮತ್ರವರು ಕೊಟ್ಟಂಥ ಮನವಿಗೆ ನಾನು ಸ್ಪಂದಿಸ್ತೇನೆ. ಆದರೆ ಅವರ ಜೊತೆಗೆ ಇನ್ನೂ 5 ಜನ MLAಗಳು ನನ್ನ ಮೆಂಬರ್ಸ್ ಇದ್ದಾರೆ, 2 ಜನ MLCಗಳು ಕೂಡ ನನ್ನ ಮೆಂಬರ್ಸ್ ಇದ್ದಾರೆ, ಜಿಲ್ಲಾಧಿಕಾರಿಯವರು ಕೂಡ ನನ್ನ ಮೆಂಬರ್ ಇದ್ದಾರೆ. ಅವರೆಲ್ಲ ಮೋಡದ ಮೆಂಬರ್ ಆಗಿದ್ದುಕೊಂಡು ಅವರು ಇರುವಂಥ ಸಭೆಯಲ್ಲಿ ನಾನು ಅದಕ್ಕೆ ತೀರ್ಮಾನ ಕೈಗೊಳ್ಳಬೇಕಾಗ್ತದೆ. ಖಂಡಿತವಾಗಿಯೂ ವೇದವ್ಯಾಸ ಕಾಮತ್ರವರ ಮನವಿ ಏನಿದೆ ಅದಕ್ಕೆ ಸ್ಪಂದಿಸುವಂಥ ವ್ಯವಸ್ಥೆ ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಅಗತ್ಯವಾಗಿ ನಾವು ಮನವಿಯನ್ನು ಕೊಡ್ತೇವೆ ಸರ್. ತಮ್ಮ ಈ ಒಂದು ನಮ್ಮ ಮೇಲೆ ಇಟ್ಟುವಂಥ ಪ್ರೀತಿ ವಿಶ್ವಾಸಕ್ಕೆ ತಮಗೆ ತುಂಬ ಧನ್ಯವಾದವನ್ನು ಅರ್ಪಿಸಿದೆ. ಇದೀಗ ನಮ್ಮ ವೇದಿಕೆಯಲ್ಲಿರುವಂಥ ನಮ್ಮ ಮಂಗಳೂರು ದಕ್ಷಿಣ ವಲಯದ ನಮ್ಮೆಲ್ಲರ ಪ್ರೀತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಈಶ್ವರ್ ಸರ್ ಅವರನ್ನು ನಾವು ಗೌರವಿಸಿದೆ. ದಯವಿಟ್ಟು ತಾವು ಒಂದು ಗೌರವದ ಪೀಠಕ್ಕೆ ಬರಬೇಕು, ತಮ್ಮನ್ನು ಗೌರವಿಸಿದೆ. ಹಾಗೆ ನಮ್ಮ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶ್ರೀಮತಿ ಲಿಲಿಪಾ ಎಸ್ ಮೇಡಮ್ ಅವರು, ಹಾಗೆ ಜಿಲ್ಲಾಧ್ಯಕ್ಷರು ಕೂಡ ಹಾಗೂ ನಮ್ಮ ದೈಹಿಕ ಶಿಕ್ಷಣ ಜಿಲ್ಲಾಧ್ಯಕ್ಷರು ಕೂಡ ಹೌದು, ತಮ್ಮನ್ನು ಒಂದು TPO ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರ ನೆಲೆ ತಮ್ಮನ್ನು ನಾವು ಗೌರವಿಸಿದೆ. ಬಹುಶಃ ಈ ಒಂದು ಕಾರ್ಯಕ್ರಮ ನೆರವೇರಬೇಕಿದ್ರೆ ತಾವು ಎರಡೂ ಜವಾಬ್ದಾರಿಯನ್ನು ಕೈಯಲ್ಲಿಟ್ಟುಕೊಂಡು ಬಹುಶಃ ಒಂದು ದಿನವೂ ಕೂಡ ಬಿಡು ಮಾಡದೆ, ಒಂದು ನಿಮಿಷ ಕೂಡ ಬಿಡು ಮಾಡದೆ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ನಮ್ಮೊಟ್ಟಿಗೆ ತಾವು ಸಹಕರಿಸಿ ತಮ್ಮನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಗೌರವಿಸಿದ್ದೇವೆ. ಶಿಕ್ಷಕರು ಲಿಲಿಪಾ ಎಸ್ ಮೇಡಮ್ ಅವರು, ದಯವಿಟ್ಟು ತಾವು ಗೌರವದ ಪೀಠಕ್ಕೆ ಬರಬೇಕು, ತಮ್ಮನ್ನು ನಾವು ಗೌರವಿಸಿದ್ದೇವೆ. ಈಗ ಶಿಕ್ಷಕರ ಧ್ವನಿಯಾಗಿದ್ದುಕೊಂಡು ಸಂಪೂರ್ಣವಾಗಿ ಈ ಒಂದು ಸುಭಾಷ್ ಚಂದ್ರ ಬೋಸ್ ಕ್ರೀಡಾಕೂಟದ ಜವಾಬ್ದಾರಿ ಇರ್ಬೋದು, ಎಲ್ಲ ಬೇಕು ಬೇಡಿಕೆಗಳ ಬಗ್ಗೆ ಇರ್ಬೋದು, ಎಲ್ಲವನ್ನು ಕೂಡ ನಿಂತು ಹೋರಾಟ ಮಾಡಿದವರು. ಹಾಗೆ ಮತ್ತೋರ್ವರು ನಮ್ಮ ದೈಹಿಕ ಶಿಕ್ಷಣ ಜಿಲ್ಲೆಯ ಅಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಭುವನೇಶ್ ಸರ್ ಅವರು ನಮ್ಮ ಜಿಲ್ಲೆಯ ಜವಾಬ್ದಾರಿ ಹೊತ್ತ ಮೇಲೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುತ್ತಾ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡಲಿಕ್ಕಾಗಿ ಸಂಪೂರ್ಣವಾಗಿ ನಮ್ಮೊಟ್ಟಿಗೆ ನಮ್ಮ ಅಧಿಕಾರಿಯಾಗಿ ತೊಡಗಿಸಿಕೊಂಡವರು. ಈ ತಿಂಗಳು 28ನೇ ತಾರೀಕಿಗೆ ನಿವೃತ್ತಿ ಕೂಡ ಆಗಲಿಕ್ಕಿದ್ದಾರೆ. ಬಹುಶಃ ತಮ್ಮ ಸೇವೆಯನ್ನು ನಾವು ಗುರುತಿಸಿದ್ದೇವೆ. ಇನ್ನು ಮರು ವರ್ಷ ಕೂಡ ತಮ್ಮನ್ನು ನಾವು ಯಾವ ಕಾರ್ಯಕ್ರಮದ ನಾವು ನೆನಪಿಟ್ಟುಕೊಂಡು ಕರೀತೀವಿ ಸರ್. ತಮಗೆ ಈ ಒಂದು ಗೌರವದ ಪೀಠಕ್ಕೆ ಬರಬೇಕು, ತಮ್ಮನ್ನು ಕೂಡ ನಾವು ಗೌರವಿಸ್ತಿದ್ದೇವೆ ಸರ್.
ಇಷ್ಟೊತ್ತಿದ್ದು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಸಹಕಾರ ನೀಡ್ತಿರುವಂಥ ಸನ್ಮಾನ್ಯ ಸದಾಶಿವ ಉಳ್ಳಾಳ್ ಸರ್ ಅವರು ಅನ್ಯ ಕಾರಣವಿತ್ತ ಬೇರೆ ಕಡೆ ತೆರಳಲಿಕ್ಕಿದ್ದಾರೆ. ಈಗ ನಾವು ಮಾಡಿದ ನಂತರ ತಾವು ತೆರಳುವಂತ ಮಲ್ಲಿ ವಿನಂತಿಸಿದ್ದೀವಿ ಸರ್. ಪ್ರೀತಿಯಿಂದ ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡುವ ಮೂಲಕ ಸಹಕರಿಸಿದವರು ವಿಲಾಸಿನಿ ನಾಲೆಪದವು ಹಿರಿಯ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ತಮ್ಮ ಈ ಒಂದು ಬಹಳ ಪ್ರೀತಿಯ ಸೇವೆಯನ್ನು ನಾವು ಗುರುತಿಸಿದೆ, ತಮಗೆ ಧನ್ಯವಾದ ಅರ್ಪಿಸಿದೆ. ಈಗ ಸದಾಶಿವ ಉಳ್ಳಾಳ್ ಸರ್ ಅವರು ಅನ್ಯ ಕಾರಣದಿಂದ ತೆರಳುತ್ತಿದ್ದಾರೆ. ಸದಾಶಿವ ಉಳ್ಳಾಳ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಸರ್ ಅವರು ನಾವೆಲ್ಲ ಶಿಕ್ಷಕರ ಒಂದು ಪ್ರೀತಿ ಎಲ್ಲ ವಿಷಯಗಳಿಗೆ ಕೂಡ ಸ್ಪಂದಿಸುವಂಥ ಸರ್, ತಾವು ಎರಡು ಮಾತಾಡಬೇಕು ನಾನು ವಿನಂತಿಸಿದ್ದೇನೆ. ಎಲ್ಲರಿಗೂ ನನ್ನ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಮತ್ತು ನಮ್ಮ ಮಂಗಳೂರು ದಕ್ಷಿಣ ವಲಯದ ವತಿಯಿಂದ ಜಿಲ್ಲಾ ದೈಹಿಕ ಶಿಕ್ಷಕರ ಕ್ರೀಡಾಕೂಟ ಅತ್ಯುತ್ತಮವಾಗಿ ಪೂರ್ವ ಸಿದ್ಧತೆಯೊಂದಿಗೆ ಆಯೋಜನೆಯನ್ನಗೊಂಡಿದೆ. ಹಾಗಾಗಿ ಪ್ರಪ್ರಥಮವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು TPO ಮೇಡಮ್ರವರು, ನಮ್ಮ ತ್ಯಾಗಂ ಸರು, ಮೋಹನ್ ಸರು, ನಮ್ಮ ಪ್ರಕಾಶ್ ಸರ್ ಎಲ್ಲ ಸೇರಿ ಅತ್ಯುತ್ತಮವಾಗಿ ಮತ್ತು ಅವರ ತಂಡ ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧಿಕಾರಿಗಳಿದ್ದಾರೆ, ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈ ಕಾರ್ಯಕ್ರಮದಲ್ಲಿ ಒಂದು ಶಾಲೆ ಹೇಗೆ ಇರ್ತದೆ ಅಂತಂದರೆ, ಆ ಶಾಲೆಯಲ್ಲಿರುವಂತಹ ಒಬ್ಬರು ದೈಹಿಕ ಶಿಕ್ಷಕರ ಮೇಲೆ ಶಾಲೆ ನಿಂತಿರ್ತದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ದೈಹಿಕ ಶಿಕ್ಷಕರು ಕ್ರಿಯಾಶೀಲರಾಗಿ ಮಕ್ಕಳು ಆಟೋಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ, ಚುರುಕಿನಲ್ಲಿ ಇರುವಂತೆ ಮಕ್ಕಳನ್ನು ಮಾಡಿದಾಗ ಆ ಮಕ್ಕಳಿಗೆ ಆರೋಗ್ಯ ಉತ್ತಮಗೊಳ್ಳುತ್ತದೆ, ಕಲಿಕೆಯು ಕೂಡ ಉತ್ತಮಗೊಳ್ಳುತ್ತದೆ. ಹಾಗಾಗಿ ಶಾಲೆಯು ಕೂಡ ಅಭಿವೃದ್ಧಿಯನ್ನು ಕಾಣುತ್ತದೆ. ಹಾಗಾಗಿ ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ನನ್ನ ದೈಹಿಕ ಶಿಕ್ಷಕ ಬಂಧುಗಳು ಕ್ರಿಯಾಶೀಲರಾಗಿ ಪ್ರತಿಯೊಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ತುಂಬ ಸಂತೋಷದ ವಿಷಯ. ಮತ್ತು ಸಂಘಟನೆಯಲ್ಲೂ ಕೂಡ ಅಷ್ಟೇ, ಹೆಜ್ಜೇನಿನಂತೆ ಒಟ್ಟಿಗೆ ಸೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಜೇನುತುಪ್ಪವನ್ನು, ಸಿಹಿಯಾದ ಒಂದು ಮಕ್ಕಳ ಕಲಿಕೆ, ಮಕ್ಕಳ ಅಭಿವೃದ್ಧಿ ಮತ್ತು ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಪ್ರಜೆಗಳು ಕೂಡ ಆರೋಗ್ಯವಾಗಿ ಇರಬೇಕು ಅಂತಂದರೆ ದೈಹಿಕ ಶಿಕ್ಷಣ ಮೂಲ ಕಾರಣ. ಹಾಗಾಗಿ ನಮ್ಮ ಹಲವಾರು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರು ತಿಳಿಸಿದರು, ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಅವ್ರದ್ದು ಎಷ್ಟೇ ಪ್ರಾಬ್ಲಮ್ ಇದ್ದರೂ ಕೂಡ ತನ್ನ ವೈಯಕ್ತಿಕ ಖರ್ಚಿನಲ್ಲಿ, ತಮ್ಮ ವೈಯಕ್ತಿಕ ಏನು ಹಣ ಇರ್ತದೆ ಅದರಲ್ಲಿ ಮಕ್ಕಳನ್ನು ಕರೆದುಕೊಂಡು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಿರೋದನ್ನು ನಾವು ಕಣ್ಣಾರೆಯಾಗಿ ಕಂಡಿದ್ದೇನೆ. ನಿಜವಾಗಲೂ ಇದು ಮಕ್ಕಳಲ್ಲಿ ಕ್ರೀಡಾ ಪ್ರತಿಭೆಯನ್ನು ಇನ್ನೂ ಉತ್ತಮಗೊಳಿಸಲಿಕ್ಕೆ ನಿಮ್ಮಲ್ಲಿರುವಂಥ ಹೃದಯವಂತಿಕೆಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ನಿಮ್ಮ ಪ್ರಯತ್ನ ಸದಾ ಉತ್ತಮ ದಾರಿ ಹತ್ತಿರ ಸಾಗಲಿ, ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ, ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಗಾಯಗಳಾಗಬಾರ್ದು, ಚೆನ್ನಾಗಿ ಮೊದಲು ಕ್ರೀಡೆಯಲ್ಲಿ ಭಾಗವಹಿಸುವುದು ಅತಿ ಮುಖ್ಯ ಅಂತ ತಿಳಿಸುತ್ತಾ, ತಮಗೆ ಶುಭವಾಗಲಿ ಅಂತ ತಿಳಿಸುತ್ತಾ, ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು BO ಸರ್ ಅವರೇ. ತಮ್ಮ ಸೇವೆಯನ್ನು ತಾವು ಗುರುತಿಸಿದ ಸರ್, ತಮಗೆ ವಂದನೆಗಳು ಸಲ್ಲಿಸಿದೆ.
ಇದೀಗ ನಮ್ಮ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ತ್ಯಾಗಂ ಹರೇಕಳ ಅವರು ನಮ್ಮ ಸಂಘದ ಚಟುವಟಿಕೆಗಳ ಬಗ್ಗೆ, ನಮ್ಮ ನೋವು ನಲಿವುಗಳ ಬಗ್ಗೆ ಒಂದು 2 ನಿಮಿಷಗಳ 2 ಮನವಿಗಳು ಮತ್ತು ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ವಿವರಿಸಲಿಕ್ಕಿದ್ದಾರೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರೇ, ನಮ್ಮ BO ಸಾಹೇಬ್ರೆ ಹಾಗೂ ವೇದಿಕೆಯ ಎಲ್ಲ ಕಡೆ ಇರುವಂತಹ ನಮ್ಮ ಇವತ್ತಿನ ದೈಹಿಕ ಶಿಕ್ಷಣ ಶಿಕ್ಷಕರೇ, 1-2 ವಿಚಾರಗಳು ಮಾತ್ರ ಇಲ್ಲಿ ಪ್ರಸ್ತಾಪ ಪಡ್ತೇವೆ. ಎಲ್ಲರೂ ಬಹಳ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಈಗಾಗಲೇ ಬಹಳ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಬಗ್ಗೆ ಕೊಂಡಾಡಿ ಹೋದರು. ಹಾಗೆ ಇಲ್ಲಿರುವಂಥ ಸದಾಶಿವ ಉಳ್ಳಾಳ್ ಅವರು ಹಾಗೆ ನಮ್ಮ ಅತಿಥಿಗಳು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ದುಡಿತಾ ಇದ್ದಾರೆ ಎಂಬುದರ ಬಗ್ಗೆ ವಿಶಾಲವಾಗಿ ನಮ್ಮ ಬಗ್ಗೆ ಪ್ರೀತಿ ಗೌರವವನ್ನು ಇಟ್ಕೊಂಡು ಮಾತನಾಡಿದರು. ಆದರೆ ನಾನೊಬ್ಬ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಕಾರ್ಯದರ್ಶಿಯಾಗಿ 1-2 ವಿಚಾರಗಳನ್ನ ಇಲ್ಲಿ ತಿಳಿಯಪಡಿಸಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಮಾಡಲೇಬೇಕಾದಂಥ ವಿಚಾರ ಆಗಿದೆ. ತುಂಬ ಅತಿಥಿಗಳು ಮತ್ತು ನಮ್ಮ ದೈಹಿಕ ಶಿಕ್ಷಕರು ಮಾತಾಡ್ತಾ ಇದ್ರು. ಇಷ್ಟೆಲ್ಲ ಇದೆ. ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಕಳೆದ 10 ವರ್ಷದ ಹಿಂದೆ ಎಷ್ಟು ಮಂದಿ ಓಡಾಡ್ತಾ ಇದ್ರು, ಒಂದು 5 ವರ್ಷದ ಹಿಂದೆ ಎಷ್ಟು ಮಂದಿ ಓಡಾಡ್ತಾ ಇದ್ರು, ಕಳೆದ 20 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ಇತ್ತು, ಈಗ ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಕಳೆದ 20 ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯೇ ಪ್ರಾಥಮಿಕ ಶಾಲೆಯಲ್ಲಿ ಆಗಲಿಲ್ಲ. ಇದು ಬಹಳ ಬೇಸರದ ವಿಚಾರ. ಇವತ್ತು ಪ್ರತಿ ಶಾಲೆಯಲ್ಲಿ ಕೂಡ ದೈಹಿಕ ಶಿಕ್ಷಕರು ಒಬ್ಬರು ಬೇಕು, ಮುಖ್ಯೋಪಾಧ್ಯಾಯರು ಬೇಕು ಅಂತೇಳಿ ತುಂಬ ಮಂದಿ ಮಾತಾಡ್ತಾರೆ. ಆದರೆ ಮೊನ್ನೆ ಕೂಡ ಸದನದಲ್ಲಿ ಬಹಳ ಒತ್ತಡ ಆಯಿತು, ಯಾವಾಗ ಶಿಕ್ಷಕರ ನೇಮಕಾತಿ ಆಗ್ತದೆ ಅಂತೇಳಿ. ಮಾನ್ಯ ಶಿಕ್ಷಣ ಸಚಿವರು ಹೇಳಿದರು, ಇವತ್ತು ನಾಳ್ದು ಜೂನ್ರ ಮುಂಚೆ ಎಲ್ಲ ಶಾಲೆಗಳಲ್ಲಿ ಕೂಡ ಶಿಕ್ಷಕರ ನೇಮಕಾತಿ ಮಾಡ್ತೇವೆ, ಅದು ಕೂಡ ದೈಹಿಕ ಶಿಕ್ಷಕರ, ವಿಶೇಷ ಶಿಕ್ಷಕರ ನೇಮಕಾತಿಗಳನ್ನು ಕೂಡ ಖಂಡಿತ ಮಾಡ್ತೇವೆ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಯಾವುದೇ ಪ್ರಕ್ರಿಯೆಗಳು ಇನ್ನೂ ಕೂಡ ಆರಂಭ ಆಗಲಿಲ್ಲ. ಇದು ಬಹಳ ಬೇಸರದ ವಿಚಾರ ಆಗಿದೆ. ಇವತ್ತು ಜನವರಿ ಆಗಿ ಫೆಬ್ರವರಿ ಆಗಿದೆ, ಮುಂದಿನ ಶೈಕ್ಷಣಿಕ ವರ್ಷ ನಮ್ಮ ಜೂನ್ನಿಂದ ಪ್ರಾರಂಭಗೊಳ್ತದೆ, ಇನ್ನೂ ಕೂಡ ನೇಮಕಾತಿ ಆಗಲಿಲ್ಲ ಎನ್ನುವಂಥದ್ದು ಒಂದು ವಿಚಾರವಾದರೆ, ಮತ್ತೊಂದು ಬಹಳ ಪ್ರಾಮುಖ್ಯತೆ ಇವತ್ತು ಸಮಾನತೆಯ ಬಗ್ಗೆ ನಾವೆಲ್ಲರೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ, ಅವರ ಆಚಾರ ವಿಚಾರವನ್ನು ನಾವೆಲ್ಲರೂ ನಾವು ವ್ಯಕ್ತಿಗತವಾಗಿ ಮಾತ್ರವಲ್ಲದೆ ರಕ್ತಗತವಾಗಿ ಕೂಡ ನಾವು ಅನುಸರಣೆ ಮಾಡ್ತಾ ಇದ್ದೇವೆ. ಆದರೆ ಬಹಳ ಬೇಸರ ವಿಚಾರ ಅಂತಂದರೆ, ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರ, ಸಹ ಶಿಕ್ಷಕರು ಅಂತೇಳಿ ಮುಖ್ಯೋಪಾಧ್ಯಾಯರ ಭರ್ತಿ ಆಗಿರ್ಬೋದು, ಯಾವುದು ಕೂಡ ಕಳೆದ 2006ರಲ್ಲಿ ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿ, ಇವತ್ತು ನಮ್ಮ ನಿವೃತ್ತರು ಮಾತಾಡ್ತಾ ಇದ್ದಾರೆ ಕುಳಿತಲ್ಲಿ, ನೋಡಿ ಎಷ್ಟರ ಮಟ್ಟಿಗೆ C&R ಅಂತೇಳಿ ನಾವು ಹುಟ್ಟಿ ನಾವು ನಾವು ವಿದ್ಯಾರ್ಥಿ ಆಗಿರುವಾಗಲೇ ಈ C&Rನ ಬಗ್ಗೆ ಮಾತಾಡ್ತಾ ಇದ್ದೆವು. ಆಗ್ತದೆ, ಈಗ ಆಗ್ತದೆ, ಮತ್ತೆ ಆಗ್ತದೆ, ಮತ್ತೊಮ್ಮೆ ಆಗ್ತದೆ ಅಂತೇಳಿ. ಇಷ್ಟ ತನಕ ನಮ್ಮ ಒಂದು ಸಹ ಶಿಕ್ಷಕರು ಎನ್ನುವಂಥ ಒಂದು ಬೇಡಿಕೆ. ನಾವು ಕೂಡ ಇವತ್ತು BA ಮಾಡಿ B.Ped ಮಾಡ್ತೇವೆ, M.Ped ಮಾಡ್ತಾರೆ, NS ಮಾಡಿದ್ದಾರೆ, ತುಂಬ ಮಂದಿ ಡಾಕ್ಟರೇಟ್ ಮಾಡಿಕೊಂಡಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರು. ಆದರೆ ಸಹ ಶಿಕ್ಷಕರು ಅಂತೇಳಿ ಹೇಳಲಿಕ್ಕೆ ನಾವು ಇಷ್ಟೆಲ್ಲ ಬೇಡಿಕೆಗಳು, ಇಷ್ಟೆಲ್ಲ ಹೋರಾಟಗಳು ಮಾಡಿದರೂ ಕೂಡ ಇವತ್ತಿನ ತನಕ ನಮಗೆ ಸಹ ಶಿಕ್ಷಕರು ಎನ್ನುವಂಥ ಬೇಡಿಕೆ ಬಂದಿಲ್ಲ. ಇವತ್ತು ಹಾಜರಾತಿ ವಹಿಯಲ್ಲಿ ಕೂಡ ಚೇಷ್ಟತೆ ಮೇಲೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಆದೇಶ ಆಯಿತು. ಆದರೂ ಕೂಡ ಇವತ್ತು ನಮ್ಮ ಚೇಷ್ಟತೆ ಪ್ರಕಾರ ದೈಹಿಕ ಶಿಕ್ಷಕರು ಮೇಲ್ಗಡೆ ಬಂದಿಲ್ಲ. ಅವರ ಇವತ್ತು ವೃತ್ತಿಯಲ್ಲಿ ತುಂಬ ಅನುಭವ ಆಗಿದೆ, ವೃತ್ತಿಯಲ್ಲಿ ಕೂಡ ಮುಂದೆ ಇದೆ, ಓದಿದ್ದೇವೆ, ಕಲ್ತಿದ್ದೇವೆ, ಎಲ್ಲದರಲ್ಲಿ ಕೂಡ ಮುಂದೆ ಇದ್ದೇವೆ. ಆದರೆ ಈ ರೀತಿಯ ಒಂದು ತಾರತಮ್ಯ ಯಾವಾಗ ಆಗ್ತದೆ ಅಂತ ಹೇಳಿ ನಾವು ತುಂಬ ಮಂದಿ ಹೋರಾಟ ಮಾಡಿದ್ರು ಕೂಡ ಇಷ್ಟ ತನಕ ಆಗಲಿಲ್ಲ. ಬಹಳ ಖುಷಿಯ ವಿಚಾರ ಅಂತ ಹೇಳಿದ್ರೆ, ಸನ್ಮಾನ್ಯ UT ಖಾದರ್ ಅವರ ಆ ಶ್ರಮವನ್ನು ನಾವು ಮೆಚ್ಚಬೇಕು, ಬಸವರಾಜ ಹೊರಟ್ಟಿ ಅವರ ಶ್ರಮವನ್ನು ಇವತ್ತು ಮೆಚ್ಚಬೇಕು. 2 ಬಾರಿ ಸದನದ ಬಂದೇ ನಮಗೆ ಸಭೆಯನ್ನು ಮಾಡುವ ಮುಖೇನ ಖಂಡಿತ ಇವತ್ತು ಶಿಕ್ಷಣದ ಕಾರ್ಯದರ್ಶಿಗಳು, ಆಯುಕ್ತರನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಖಂಡಿತ ನಿಮಗೆ ಆದೇಶ ಮಾಡ್ತೇವೆ ಅಂತೇಳಿ. ಈಗಾಗಲೇ ಕ್ಯಾಬಿನೆಟ್ ಆಗಿದೆ, ಅನುಮೋದನೆ ಆಗಿದೆ, ಕ್ಯಾಬಿನೆಟ್ ಅನುಮೋದನೆ ಆಗಿ ಇಷ್ಟು ವರ್ಷ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಆದರೂ ಕೂಡ ಇವತ್ತು ಸಹ ಶಿಕ್ಷಕರನ್ನು ಗುರುತಿಸಲಿಕ್ಕೆ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ, ಈ ವರ್ಷವಾದರೂ ಖಂಡಿತವಾಗಿಯೂ ನಾವು ಆದೇಶ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಈ ಸದನ ಈಗಾಗಲೇ ಮುಗಿದಿದೆ, ಮುಂದಿನ ವಾರದಲ್ಲಿ ಸಭೆಯನ್ನು ಮಾಡ್ತೇವೆ ಅಂತೇಳಿ ಮಾನ್ಯ UT ಖಾದರ್ ಅವರು ಮತ್ತು ಬಸವರಾಜ ಹೊರಟ್ಟಿ ಅವರು ಇಬ್ಬರು ಒಟ್ಟಿಗೆ ಕುಳಿತುಕೊಂಡು ನಮ್ಮ ಸಂಘದ ಪದಾಧಿಕಾರಿಯನ್ನು ಕರೆದು ಕಳೆದ ವಾರ ಒಂದು ಸಭೆಯನ್ನು ಮಾಡಿ ಖಂಡಿತ ಮುಂದಿನ ವಾರದಲ್ಲಿ ಒಂದು ಸಭೆಯನ್ನು ಮಾಡಿ ನಾವು ಈ ಆದೇಶವನ್ನು ಮಾಡ್ತೇವೆ ಅಂತೇಳಿ ಮಾನ್ಯ UT ಖಾದರ್ ಅವರು ಹೇಳಿದ್ದಾರೆ. ಹಾಗಾಗಿ ಖಂಡಿತ ನಾವೆಲ್ಲರೂ ಒಂದು ಆಶಾಭಾವನೆಯಲ್ಲಿ ಇದ್ದೇವೆ. ಮುಂದಾದರೂ ನಾವು ಈ ತುಂಬ ಮಂದಿ ರಿಟೈರ್ಡ್ ಆಗಿ ಹೋಗಿದ್ದಾರೆ, 35 ವರ್ಷ 40 ವರ್ಷ ಸರ್ವಿಸ್ ಮಾಡಿ ಹೋಗುವಾಗಲೂ ಕೂಡ ಅವರು ಸಹ ಶಿಕ್ಷಕರಲ್ಲ, ನಾವೆಲ್ಲರೂ ದೈಹಿಕ ಶಿಕ್ಷಕರು ಅಂತ ಹೇಳಿಯೇ ರಿಟೈರ್ಡ್ ಆಗ್ತಾರೆ. ಸೇವಾ ಭದ್ರತೆ ಕೂಡ ಈಗಾಗಲೇ ನಮಗೆಲ್ಲ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಇದೆ. ಹಾಗಾಗಿ ಒಂದೇ ಒಂದು ನಮ್ಮೆಲ್ಲರ ಇವತ್ತು ಬೇಡಿಕೆ ಅಂತ ಹೇಳಿದರೆ, ಒಂದು ಆದಷ್ಟು ಬೇಗ ದೈಹಿಕ ಶಿಕ್ಷಕರ ನೇಮಕಾತಿ ಆಗಬೇಕು. ನಾವು ಒಲಿಂಪಿಕ್ಸನ್ನು ಗುರಿ ಇಡ್ತೇವೆ, ಆದರೆ ಎಲ್ಲ ಶಾಲೆಗಳಲ್ಲಿ 50% ಶಾಲೆಗಳಲ್ಲಿ ಇವತ್ತು ದೈಹಿಕ ಶಿಕ್ಷಕರು ಇಲ್ಲ, ಯಾಕೆಂದರೆ ನೇಮಕಾತಿ ಆಗಲಿಲ್ಲ. ಹಾಗಾಗಿ ಒಂದು ನೇಮಕಾತಿ ಆಗಬೇಕು. ನಮ್ಮನ್ನು ಆದಷ್ಟು ಬೇಗ
ಪ್ರೌಢಶಾಲೆಯಲ್ಲಿ ಆಗಲಿ ಪ್ರಾಥಮಿಕ ಶಾಲೆಯಲ್ಲಿ ಆಗಿರ್ಬೋದು ಈ ಬಡ್ತಿ ಪ್ರಕ್ರಿಯೆಗಳು ಆಗಬೇಕು. ಇವತ್ತು ಪ್ರಾಥಮಿಕದಿಂದ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು ಅಂತೇಳಿ ಆದೇಶ ಆದರೂ ಕೂಡ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಪ್ರಾಥಮಿಕ ಶಾಲೆಯಿಂದ ಬಡ್ತಿಗಳು ದೈಹಿಕ ಶಿಕ್ಷಕರಿಗೆ ಆಗಲಿಲ್ಲ. ಮೊನ್ನೆ ಮುಖ್ಯೋಪಾಧ್ಯಾಯರದೆಲ್ಲ ಆಯಿತು, ದೈಹಿಕ ಶಿಕ್ಷಕರಿಗೆ ಆಗ್ತಾ ಇಲ್ಲ. ಯಾಕೆ ಅಂತೇಳಿ ಕೇಳಿದರೆ ಮಾಡ್ತೇವೆ 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 ಅಂತ ಹೇಳ್ತಾರೆ. ದಯವಿಟ್ಟು ಇವತ್ತು ಪತ್ರಿಕಾ ಮಾಧ್ಯಮದವರಿದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ. ಈ ದೈಹಿಕ ಶಿಕ್ಷಕರ ನಿಜವಾದ ಬೇಡಿಕೆಗಳು ಏನಿದೆ, ಸಮಾನವಾಗಿ ನಾವೇನು ಬೇರೆ ಏನು ಕೇಳ್ತಾ ಇಲ್ಲ, ಸಮಾನತೆ ಬೇಕು. ಇತರ ಶಿಕ್ಷಕರಿಗೂ ನಮಗೆ ಇರುವಂಥ ಸಮಾನತೆ ಇರಲಿ. ಸಮಾನತೆ ಬಗ್ಗೆ ಎಲ್ಲ ರಾಜಕಾರಣಿಗಳು ಇವತ್ತು ವೇದಿಕೆಯಲ್ಲಿ ಮಾಡ್ತಾರೆ, ಆದರೆ ಸಮಾನತೆ ದೈಹಿಕ ಶಿಕ್ಷಕರಿಗೆ ಸಿಗ್ತಾ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಬಡ್ತಿ ಪ್ರಕ್ರಿಯೆಗಳು ಪ್ರಾಥಮಿಕದಿಂದ ಪ್ರೌಢಶಾಲೆಗೆ ಆಗಬೇಕು. ಹಾಗೆ ಪ್ರೌಢಶಾಲೆಯಲ್ಲಿ ಏನು ಸಹ ಶಿಕ್ಷಕರು ಎನ್ನುವಂಥ ಘೋಷಣೆ ಇವತ್ತು ಸರ್ಕಾರ ಮಾಡಬೇಕು. ಅದನ್ನು ಆದಷ್ಟು ಬೇಗ ಮಾಡಬೇಕು, ನೇಮಕಾತಿಯನ್ನು ಮಾಡಬೇಕು. ಈ ಒಂದು 3 ಅಹವಾಲುಗಳನ್ನು ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಇದನ್ನು ಸ್ವೀಕಾರ ಮಾಡಿ ಆದಷ್ಟು ಬೇಗ ನೊಂದಂತಹ ದೈಹಿಕ ಶಿಕ್ಷಕರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದನೆಗಳನ್ನು ಸಲ್ಲಿಸಿದೆ. ಇದೀಗ ನಮ್ಮ ಈ ದಿವಸ ನಡೆದಂಥ ಪಥಸಂಚಲನ ಕಾರ್ಯಕ್ರಮದ ಅಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಬಹಳ ಆಕರ್ಷಕವಾದಂಥ 8 ತಾಲೂಕುಗಳ ತಂಡಗಳು ಕೂಡ ಭಾಗವಹಿಸಿದಗಳಿಗೆ ಕೂಡ ಧನ್ಯವಾದವನ್ನು ಅರ್ಪಿಸಿಕೊಂಡು ತಾವೆಲ್ಲರೂ ಕೂಡ ಗೆದ್ದಿದ್ದೀರಿ. ಎಲ್ಲರೂ ಕೂಡ ಒಂದು ಅರ್ಧ ಮಾರ್ಕ್ 1 ಮಾರ್ಕಿನಲ್ಲಿ ವ್ಯತ್ಯಾಸಗಳು ಇರ್ಬೋದು. ಯಾರು ಕೂಡ ಬೇಸರ ಪಡಬಾರ್ದು. ನಮ್ಮ ಈಗ ನಾವು ಮಂಗಳೂರು ದಕ್ಷಿಣದವರು ಈ ಸ್ಪರ್ಧೆಯಲ್ಲಿ ನಾವು ಯಾವುದೇ ರೀತಿಯ ಭಾಗವಹಿಸಿಲ್ಲ. ನಾವು ಅದನ್ನು ಬಾಕಿಯವರಿಗೆ ನಾವು ಕೊಡುವಂಥ ಒಂದು ತೀರ್ಮಾನ ಕೈಗೊಂಡಿರೋದ್ರಿಂದ ಈಗ ಒಂದು ಬಹುಮಾನವನ್ನು ನಾವು ಅನೌನ್ಸ್ ಮಾಡ್ತಿದ್ದೇವೆ. ಈ ವಿಭಾಗದಲ್ಲಿ ಮಂಗಳೂರು ದಕ್ಷಿಣದವರಿಗೆ ಥ್ಯಾಂಕ್ ಯು. ಹಾಗೆ ದ್ವಿತೀಯ ಸ್ಥಾನದ ಗೌರವ ಕಡಬ ತಾಲೂಕು, ದ್ವಿತೀಯ ಸ್ಥಾನದ ಗೌರವ ಕಡಬ ತಾಲೂಕಿನವರಿಗೆ, ಕಡಬ ತಾಲೂಕಿನ ತಂಡದವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮಗೆ ನಾವು ಗೌರವಪೂರ್ವಕ ಒಂದು ಸನ್ಮಾನವನ್ನು ಮಾಡ್ತಿದ್ದೀವಿ. ಮಿರುಗುವ ಟ್ರೋಫಿಯೊಂದಿಗೆ ಮಮಚಂದ್ ಸರ್ ಅವರು ಇಲ್ಲೇ ಇದ್ದಾರೆ. ಕಡಬದ ದಯವಿಟ್ಟು ಬರಬೇಕು. ಕಡಬದ ಎಲ್ಲ ದೈಹಿಕ ಶಿಕ್ಷಕರು ವೇದಿಕೆಗೆ ಬರಬೇಕು. ಒಂದು ಹೊಸ ತಾಲೂಕು, ತಮ್ಮ ಕಾರ್ಯನಿರ್ವಹಣೆಯನ್ನು ನೋಡಿದ್ದೇವೆ. ಕ್ರೀಡೆಯಲ್ಲಿ ಇರ್ಬೋದು, ನಿನ್ನೆ ತಾನೇ ನಡೆದಂಥ ಕಬಡ್ಡಿ ಕ್ರಿಕೆಟ್ ಪಂದ್ಯದಲ್ಲಿ ಕೂಡ ತಮ್ಮ ತಂಡವನ್ನು, ಹಾಗೆ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳು ಕೂಡ ನಮ್ಮ ಒಟ್ಟಿಗೆ ಕಡಬ ತಾಲೂಕಿಗೆ ಒಬ್ಬರೇ ಇರುವುದರಿಂದ ಕಡಬ ತಂಡದವರು ಬನ್ನಿ, ಎಲ್ಲ ಅಷ್ಟು ಒಳ್ಳೆಯ ಒಂದು ಟ್ರೋಫಿಯನ್ನು ಕೊಡ್ತಿದ್ದೇವೆ. ಕಡಬ ತಾಲೂಕಿನವರು ಆಕರ್ಷಕವಾದಂಥ ಒಂದು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಮ ಈ ಒಂದು ಇದ್ದವ್ರು ಬನ್ನಿ. ಧನ್ಯವಾದಗಳು ಟೀಮ್ ಕಡಬಕ್ಕೆ. ಈಗ ಪ್ರಥಮ ಸ್ಥಾನದ ಗೌರವ ಬಂಟ್ವಾಳ ತಾಲೂಕಿನ ಜಗದೀಶ್ ಅವರ ನೇತೃತ್ವದ ಪಾಲ್ಗೊಂಡಿದ್ದೀರಾ. ತಾವು ಪ್ರಥಮ ಸ್ಥಾನದ ಗೌರವವನ್ನು ಪಡ್ಕೊಂಡು ತಮಗೆ ಹೃದಯದ ಸ್ವಾಗತವನ್ನು ಬಯಸಿ ವೇದಿಕೆಗೆ ಬರಬೇಕು. ತಾವೆಲ್ಲರೂ ಕೂಡ ಜಗದೀಶ್ ಅವರು ಬಂಟ್ವಾಳ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಜಗದೀಶ್ ದೇವರು 1 ವಾರದಲ್ಲಿ ತಮ್ಮ ಸಾಧನೆಯನ್ನು ಕೂಡ ಮಾಡಿದ್ದೀರಿ. ಚಿನ್ನಪ್ಪನವರು ಬರಬೇಕು. ಚಿನ್ನಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇಡೀ ತಂಡ ನಮ್ಮ ವೇದಿಕೆಯನ್ನು ಪ್ರವೇಶ ಮಾಡ್ತಿದೆ. ಪಥಸಂಚಲನದಲ್ಲಿ ತಾವು ವಿಜೇತರಾಗಿದ್ದೀರಿ. ಬಹುಶಃ ಇದು ಶುಭ ಸೂಚನೆ. ಜಗದೀಶ್ ದೇವರು ಇನ್ನಷ್ಟು ಸಾಧನೆ ಮಾಡುವಂಥ ಒಂದು ಹಂತದಲ್ಲಿ ಇದ್ದಾರೆ ಅಂತ ಕಾಣ್ತಿದೆ. ತಮಗೆ ಧನ್ಯವಾದ ಅರ್ಪಿಸಿದ್ದೇವೆ. ಮಂಗಳೂರು ಉತ್ತರದ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಸನ್ಮಾನ್ಯ ಬರಸರವರು ಆಗಮಿಸಿದ್ದಾರೆ. ತಮ್ಮನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದೆ. ಅಭಿನಂದನೆಗಳು. ಭಾಗವಹಿಸಿರುವಂಥ ಎಲ್ಲ ತಾಲೂಕಿನ ಪಥಸಂಚಲನ ಭಾಗವಹಿಸಿದ ತಂಡಗಳಿಗೆ ಧನ್ಯವಾದವನ್ನು ಅರ್ಪಿಸಿಕೊಂಡು ತಮ್ಮ ಸೇವೆ ಇನ್ನಷ್ಟು ಮುಂದುವರಿಯಲಿ. ಇನ್ನಷ್ಟು ಪಂದ್ಯಾಟಗಳಲ್ಲಿ ತಾವು ಎಲ್ಲರಿಗೂ ಪಾಲ್ಗೊಳ್ಳಬೇಕು. ನಮ್ಮ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಕ್ರೀಡಾಕೂಟವನ್ನು ತಾವು ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈಗ ನಮ್ಮ ಕಾರ್ಯಕ್ರಮದ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣ ಅಧಿಕಾರಿಗಳು ಸನ್ಮಾನ್ಯ ಭುವನೇಶ್ವರ್ ಅವರು ಇದ್ದಾರೆ. ತಾವು ಈ ಕಾರ್ಯಕ್ರಮದ ಮಾತಾಡಬೇಕು ವಿನಂತಿಸಿದ್ದೇನೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟ. ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ,
ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಂದಿರುವಂಥ ಎಲ್ಲ ನನ್ನ ದೈಹಿಕ ಶಿಕ್ಷಣ ಮಿತ್ರರೇ, ಬಹಳಷ್ಟು ಸುಂದರವಾದ ಕಾರ್ಯಕ್ರಮ, ಬಹಳಷ್ಟು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿರುವಂಥ ಈ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಕ್ರೀಡಾಕೂಟಗಳು, ವಿದ್ಯಾರ್ಥಿಗಳ ಕ್ರೀಡಾಕೂಟಗಳು ಮುಗಿದ ತಕ್ಷಣ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಹೆಸರಿನಲ್ಲಿ ಜನ್ಮದಿನಾಚರಣೆಯ ಪ್ರಯುಕ್ತ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ಈ ಒಂದು ಕ್ರೀಡಾಕೂಟವನ್ನು ಈ ವರ್ಷ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟದಕ್ಕಾಗಿ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಮಾನ್ಯ ಶಾಸಕರು ಈಗಾಗಲೇ ತಿಳಿಸಿರುವ ಪ್ರಕಾರ, ಹೇಳಿರುವಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಲಿಲ್ಲಿ ಪಾಯಸ್ ಅವರ ಹೆಸರು ಹೇಳಿದರು, ತ್ಯಾಗಮೂರವರ ಹೆಸರು ಹೇಳಿದರು, ಹರೀಶ್ ಕುಮಾರ್ ಅವರ ಹೆಸರು ಹೇಳಿದರು, ನಂತರ ಮೋಹನ್ರ ಹೆಸರು ಹೇಳಿದರು, ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳನ್ನು ಹೊಗಳಿದರು. ಯಾವುದೇ ಒಂದು ಕ್ರೀಡಾಕೂಟವನ್ನು ನಡೆಸುವಂಥ ಒಂದು ಸಾಮರ್ಥ್ಯ ಇವರಿಗೆ ಇದೆ ಅಂತೇಳಿ ಇದು ನನ್ನ ಅನುಭವ ಕೂಡ. ನಾನು ಕಳೆದ 4 ವರ್ಷಗಳಿಂದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತೇನೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ದೈಹಿಕ ಶಿಕ್ಷಕರು ನನಗೆ ಅತ್ಯಂತ ಅಪೂರ್ವವಾದಂಥ ಒಂದು ಸಹಕಾರವನ್ನು ನೀಡಿದ್ದಾರೆ. ಅದಕ್ಕಾಗಿ ಈ ವೇದಿಕೆಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣ ಮಿತ್ರರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ಅಭಿನಂದಿಸಿಕೊಳ್ತಾ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ಕೂಡ ಬರೀ 3 ದಿವಸ ವಿಭಾಗ ಮಟ್ಟದ ಕ್ರೀಡಾಕೂಟ ನಡೆಸಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಕೂಡ ನಮ್ಮನ್ನು ಎಲ್ಲಿಯೂ ಬಿಟ್ಟು ಕೊಡದೆ ಅಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಕೀರ್ತಿ ನಮ್ಮ ದೈಹಿಕ ಶಿಕ್ಷಕರ ಸಂಘದ್ದು. ಮತ್ತು ಇದಕ್ಕಾಗಿ ನಾನು ಸದಾಕಾಲ ಆಭಾರಿಯಾಗಿರ್ತೇನೆ ಅನ್ನುವ ಮಾತನ್ನು ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಸನ್ಮಾನಿಸಿದ್ದೀರಿ, ಅದಕ್ಕಾಗಿ ಧನ್ಯವಾದ ಅರ್ಪಿಸಿಕೊಂಡು ಇಷ್ಟು ವರ್ಷಗಳ ಕಾಲ ನನಗೆ ಸಹಕಾರ ನೀಡಿರುವಂಥ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಕಾರಣಕರ್ತರಾದ ಎಲ್ಲರನ್ನು ನೆನಪಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಇಷ್ಟು ವರ್ಷಗಳ ಕಾಲ ನಮ್ಮ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಾವು ದುಡಿದಿದ್ದೀರಿ, ತಮ್ಮ ಸೇವೆಯನ್ನು ನಾವು ಗುರುತಿಸಿದ್ದೇವೆ ಸರ್. ತಮಗೆ ಆಭಾರಿಗಳಾಗಿದ್ದೇವೆ ಸರ್. ತಾವು ಇನ್ನು ಈ ತಿಂಗಳ ಕೊನೆಗೆ ನಿವೃತ್ತರು ಕೂಡ ಆಗಿದ್ದೀರಿ. ಮುಂದಿನ ತಮ್ಮ ಜೀವನ ಕೂಡ ಆರೋಗ್ಯಪೂರ್ಣವಾಗಿ ಸಂತೋಷದಾಯಕ ಇರಲಿ ಅಂತೇಳಿ ಎಲ್ಲ ದೈಹಿಕ ಶಿಕ್ಷಕರ ಪರವಾಗಿ ತಮಗೆ ವಂದನೆಯನ್ನು ಸಲ್ಲಿಸಿಕೊಂಡು ಇದೀಗ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ನಾವು ಬರ್ತಿದ್ದೇವೆ. ನಮ್ಮ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀ ಶೇಖರ್ ಕಡ್ತಲ್ ಅವರು. ಸರ್ವರಿಗೂ ವಂದನೆಗಳು. ಪ್ರತಿ ವರ್ಷದಂತೆ ದೈಹಿಕ ಶಿಕ್ಷಕರ ಸಂಘದ ಮುಖಾಂತರ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ನಾವೆಲ್ಲರೂ ಒಂದಾಗಿ, ನಾವೆಲ್ಲರೂ ಪ್ರೀತಿ ಸ್ನೇಹದಿಂದ ಒಂದಾಗಿ ಒಂದು ಕಡೆ ಸೇರಿಕೊಂಡು ಇಡೀ ವರ್ಷದ ದೈಹಿಕ ಶಿಕ್ಷಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ನಾವು ಕೂಡ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇಲ್ಲ, ನಾವು ಕೂಡ ನಮ್ಮಲ್ಲಿ ಕೂಡ ಕ್ರೀಡಾ ಪ್ರತಿಭೆ ಇದೆ ಎಂಬುದನ್ನು ತೋರಿಸಿಕೊಳ್ಳುವುದರ ಮುಖಾಂತರವಾಗಿ ಒಂದಾಗಿ ಇವತ್ತು ಪ್ರತಿ ವರ್ಷದಂತೆ ಇವತ್ತು ಮಂಗಳೂರು ದಕ್ಷಿಣದ ಸಾರಥ್ಯದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಭಾಗಿತ್ವದಲ್ಲಿ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಎಲ್ಲರ ಒಂದು ನೇತೃತ್ವದಲ್ಲಿ ಸಹಕಾರದಲ್ಲಿ ಇವತ್ತು ಈ ಕ್ರೀಡಾಕೂಟ ನಡೆದಿದೆ. ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಾವು ಸಭಾ ವೇದಿಕೆಯ ಅಧ್ಯಕ್ಷ ವಹಿಸಿದಂತಹ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವತ್ತೂ ಕೂಡ ಕ್ರೀಡೆಗೆ ಅಲ್ಲಿ ಹೋದ ಕೂಡ ಎಸ್ ಮಾಡಿ ಅಂತ ಹೇಳಿ ಒಂದೇ ಮಾತಿನಲ್ಲಿ ಮಾಡೋದಕ್ಕೆ ಯಾವುದಕ್ಕೂ ಕೂಡ ಅವರಿಗೆ ಹಿಂಜರಿಕೆ ಇಲ್ಲ. ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಅವರಿಗೆ ತುಂಬ ಪ್ರೀತಿ. ತಾನೊಬ್ಬ ಕ್ರೀಡಾಪಟುವಾಗಿದ್ದುಕೊಂಡು ಉತ್ತಮವಾಗಿ ದಿನಪ್ರತಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಒಬ್ಬ ಅಧಿಕಾರಿ ಇದ್ದರೆ ನಮ್ಮ ಈಶ್ವರ್ ಸರ್ ಅವರು. ಇವತ್ತು ನಮ್ಮೊಂದಿಗೆ ಬೆಳಗಿನಿಂದ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವಂತಹ ನಮ್ಮ ಆತ್ಮೀಯರು ಆಗಿರುವಂತಹ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಬಂಧುಗಳಿಗೆ, ಮುಖ್ಯವಾಗಿ ನಮ್ಮ ಈ ತಿಂಗಳ ಕೊನೆಯಲ್ಲಿ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವಂತಹ ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿ, ಜಿಲ್ಲಾ ಅಧಿಕಾರಿ ಆಗಿರುವಂತಹ ಭುವನೇಶ್ ಸರ್ ಅವರು ಹಲವಾರು ವರ್ಷಗಳಿಂದ ನಮಗೆಲ್ಲರಿಗೆ ಮಾರ್ಗದರ್ಶಕರಾಗಿ ಒಂದು ಒಳ್ಳೆಯ ಸ್ನೇಹಪರವಾಗಿ ಕೆಲಸ ಮಾಡಿಕೊಂಡು ಇವತ್ತು ಅವರ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಕೊನೆಯ ಕಾರ್ಯಕ್ರಮ ಅಂತ ಇರಬೇಕು. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೊಂದಿಗೆ ಸದಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮಗೆ ಪ್ರೋತ್ಸಾಹ ನೀಡ್ತಾ ಬಂದಿರುವಂತಹ ಭುವನೇಶ್ ಸರ್ ಅವರಿದ್ದಾರೆ. ಅದೇ ರೀತಿ ಎಲ್ಲ ಹಿರಿಯ ಬಂಧುಗಳಿದ್ದೀರಿ, ನಿವೃತ್ತ
ಅಧಿಕಾರಿಗಳಿದ್ದೀರಿ, ನಮ್ಮ ಶಿಕ್ಷಣ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದೀರಿ, ತಾಲೂಕು ಸಂಘದ ಪದಾಧಿಕಾರಿಗಳಿದ್ದೀರಿ, ಅದೇ ರೀತಿ ಜಿಲ್ಲಾ ಸಂಘದ ಪದಾಧಿಕಾರಿಗಳಿದ್ದೀರಿ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದೀರಿ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಬೇರೆ ಬೇರೆ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ, ಅದೇ ರೀತಿ ಬೇರೆ ಬೇರೆ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದನ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ದೃಶ್ಯ ಮಾಧ್ಯಮ, ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಈ ಒಂದು ವ್ಯವಸ್ಥೆಗೆ ಸಹಕಾರ ಮಾಡಿದಂತಹ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಬಂಧುಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ದಾನಿಗಳಿಗೆ, ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾ ಇದ್ದೇವೆ. ವಂದನೆಗಳು. ಸರ್ವರಿಗೂ ಧನ್ಯವಾದವನ್ನು ಅರ್ಪಿಸಿರುವಂತಹ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಶೇಖರ್ ಕಡ್ತಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದೆ. ಮಧ್ಯಾಹ್ನದ ಭೋಜನ ಸಿದ್ಧಗೊಂಡಿದೆ. ಸಿಹಿಯಾದ ಭೋಜನ ತಾಲೂಕಿನ ಅಧ್ಯಕ್ಷಗಳು ವೇದಿಕೆ ಬರಬೇಕು. ಎಲ್ಲರಿಗೂ ಕೂಡ ನಾವು ಸ್ಮರಣಿಕೆ ಆಯಿತು ನಾವು ಗೌರವಿಸಲಿಕ್ಕಿದ್ದೇವೆ. KMK ಸರ್ ವೇದಿಕೆ ಬನ್ನಿ ಸರ್. ಮಂಗಳೂರು ಉತ್ತರದ ನಿತಿನ್ ಪುತ್ರ ಸರ್ ದಯವಿಟ್ಟು ವೇದಿಕೆ ಬರಬೇಕು. ತಮ್ಮನ್ನು ನಾವು ಗೌರವಿಸಿದೆ. ಮೂಡಬಿದಿರೆಯ ಶಿವಾನಂದ ಕಾಯ್ಕಿನಿ ಸರ್ ಅವರು, ಬಂಟ್ವಾಳದ ಜಗದೀಶ್ ರೈ ಅವರು, ಬೆಳ್ತಂಗಡಿಯ ಕೃಷ್ಣಾನಂದರಾವ್ ಅವರು, ಕಡಬದ ವಾಮಚಂದ್ರನ್ ಸರ್ ಅವರು, ಪುತ್ತೂರಿನ ಕೃಷ್ಣಯ್ಯ ಸರ್ ಅವರು, ಸುಳ್ಯದ ಧನಂಜಯ ಅವರು ದಯವಿಟ್ಟು ಬರಬೇಕು. ಮಂಗಳೂರು ದಕ್ಷಿಣದ ಶೇಖರ್ ಕಡ್ತಲ್ ಅವರು, ಎಲ್ಲ ತಾಲೂಕಿನ ನಾವು ಅಧ್ಯಕ್ಷರುಗಳನ್ನು ನಾವು ಗೌರವಿಸಿದ್ದೇವೆ. ಶಿವರಾಮೇನೇಕಲ್ ಅವರು ನಮ್ಮ ಜಿಲ್ಲೆಯನ್ನ ನಮ್ಮ ಸಂಘವನ್ನು ಮುನ್ನಡೆಸಿದವರು. ಅದರೊಟ್ಟಿಗೆ ನಮಗೆ ಈಗಲೂ ಕೂಡ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ನಮಗೆಲ್ಲ ಸಹಕಾರ ನೀಡ್ತಿರುವಂತಹ ಶಿವರಾಮೇನೇಕಲ್ ಅವರು ಈ ದಿವಸದ ನಮ್ಮ ಮುಖ್ಯ ಅತಿಥಿಗಳಾಗಿ ಕೂಡ ನಮ್ಮೊಟ್ಟಿಗೆ ಇದ್ದರೆ ತಮ್ಮನ್ನು ನಾವು ಗೌರವಿಸಿದ್ದೇವೆ. ಕೃಷ್ಣಯ್ಯ ಸರ್, ಸುಳ್ಯದ ಕೃಷ್ಣಯ್ಯ ಸರ್ ಅವರು, ಸುಳ್ಯ ಪುತ್ತೂರಿನ ಕೃಷ್ಣಯ್ಯ ಅವರು, ಬೆಳ್ತಂಗಡಿಯ ಕೃಷ್ಣಾನಂದರಾವ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಅನ್ಸರಿನೋಳಿ ಅವರು, ವಿಜಯವಾಣಿಯ ಅನ್ಸರಿನೋಳಿ ಅವರು ಬರಬೇಕು. ಆಸಿಫ್ ಹೊಸಗುರಳ ಆಸಿಫ್ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ನಾವು ಸಣ್ಣ ಸ್ಮರಣಿಕೆಯನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಜಗದೀಶ್ ರೈ ಅವರು, ಬಂಟ್ವಾಳದ ಜಗದೀಶ್ ರೈ ಅವರು ದಯವಿಟ್ಟು ಬರಬೇಕು. ಊಟದಲ್ಲಿದ್ದರೆ ದಯವಿಟ್ಟು ಆಮೇಲೆ ಬಂದು ತಾವು ಪಡ್ಕೊಂಡು ಹೋಗಬೇಕು. ಅನ್ಸರಿನೋಳಿ ಅವರು, ವಿಜಯವಾಣಿ ಪತ್ರಿಕೆಯ ಅನ್ಸರಿನೋಳಿ ಅವರು ವೇದಿಕೆ ಬರಬೇಕು. ತಮ್ಮನ್ನು ನಾವು ಅತ್ಯಂತ ಗೌರವಪೂರ್ವಕ ತಮ್ಮನ್ನು ಗೌರವಿಸಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ವರದಿ ಮಾಡುವ ಮೂಲಕ ನಮ್ಮ ಕಾರ್ಯಕ್ರಮ ಯಶಸ್ಸಿಗೆ ತಾವು ಪಾಲ್ದಾರ ಕೂಡ ಹೌದು. ಅನ್ಸರ್ ಸರ್ ಅವರು, ಸರ್ ಶೇಖರ್ ಸರ್ ಅನ್ಸರ್ಗೆ ಶಾಲಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂಥ ಬೇರೆ ಸಂಘಗಳಲ್ಲಿ KMK ಸರ್ ಅವರು ಮಾತ್ರ ಇವತ್ತು ಬಂದಿದ್ದೀರಿ. ಎಲ್ಲ ಸಂಘಗಳು ನಿಮಗೆ ಇದೆ. ತ್ಯಾಗಮರ KMK ಅವರು ನಮ್ಮ ಅನುದಾನಿತ ಶಾಲಾ ಶಿಕ್ಷಕರ ಅಧ್ಯಕ್ಷರು ನೀವೇ ಸರ್. ನಿಮ್ಮನ್ನು ನಾವು ಆ ನೆಲೆಯಲ್ಲಿ ತಮ್ಮನ್ನು ನಾವು ಗುರುತಿಸಿದ್ದೇವೆ, ತಮ್ಮನ್ನು ನಾವು ಗೌರವಿಸಿದ್ದೇವೆ ಸರ್. KMK ಮಂಜುನಾಥ್ ವಂದನೆಗಳನ್ನು ಸಲ್ಲಿಸಿದೆ. ಈಗ ಆಸಿಫ್ ಹೊಸಗುರಲ್ನ ಆಸಿಫ್ ಅವರು ದಯವಿಟ್ಟು ಬರಬೇಕು. ಬೇಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲ ಕಾರ್ಯಕ್ರಮದ ದೃಶ್ಯ ಮಾಧ್ಯಮದ ಮೂಲಕ ಬಿತ್ತರಿಸುವವರಿದ್ದೀರಿ. ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಈ ಮಾಹಿತಿಯನ್ನು ಮುಟ್ಟುವರಿದ್ದೀರಿ. ಈಗ ಪಿಕ್ಚರ್ಸ್ ಹಾಕುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ದಯವಿಟ್ಟು ಬರಬೇಕು. ನಾವೆಲ್ಲರ ಸಮ್ಮುಖದಲ್ಲಿ ಪಿಕ್ಚರ್ಸ್ ಅನ್ನು ಹಾಕ್ಲಿಕ್ಕಿದ್ದೇವೆ. ಎಲ್ಲ ಪಂದ್ಯಾಟಗಳ ಪಿಕ್ಚರ್ಸ್ ಅನ್ನ ಇಲ್ಲಿ ಹಾಕ್ಲಿಕ್ಕಿರೋದ್ರಿಂದ ತಾಲೂಕಿನ ಅಧ್ಯಕ್ಷರು ಅಥವಾ ಜವಾಬ್ದಾರಿ ಇರುವಂತ ಯಾರಾದರೂ ಒಬ್ಬ ಪದಾಧಿಕಾರಿ ಬಂದರೂ ಸಾಕು. ತಮ್ಮ ಉಪಸ್ಥಿತಿಯಲ್ಲಿ ನಾವು ಪಿಕ್ಚರ್ಸ್ ಅನ್ನು ಹಾಕ್ಲಿಕ್ಕಿದ್ದೇವೆ, ದಯವಿಟ್ಟು ಗಮನಿಸಬೇಕು.
ಮಂಗಳೂರು ದಕ್ಷಿಣ ಫೈನಲ್ ಹಂತಕ್ಕೆ ಬೇರೆ ಕಡೆ ಹೋಗಿದೆ. ದಕ್ಷಿಣ ಫೈನಲ್ ಇದನ್ನು ನೀಡಿದವರು ಹಿರಿಯ ಪ್ರಾಥಮಿಕ
ಸ್ಥಾನವನ್ನು ಪಡೆದ ಸಿಪಿಯ ಮಂಗಳೂರು ದಕ್ಷಿಣ, ಪ್ರಥಮ ಸ್ಥಾನವನ್ನು ಜೀವನಿಯ ಬಂಟ್ವಾಳ. ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಸಿದ್ದೇವೆ. ಬಲಿಷ್ಠ ಬಂಟ್ವಾಳದ ಪುರುಷರ ವಿಭಾಗದ ಹಗ್ಗಜಗ್ಗಾಟ ತಂಡದ ಬಹುಮಾನವನ್ನು ತಾವು ಸ್ವೀಕರಿಸಬೇಕು. ಅತ್ಯುತ್ತಮವಾಗಿ ಈ ದಿವಸದ ಕೂಟದಲ್ಲಿ ತಾವು ಹಗ್ಗಜಗ್ಗಾಟದ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೀರಾ. ತಮ್ಮ ಉತ್ಸಾಹವನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ತೇವೆ. ಕಳೆದ ವರ್ಷವೂ ಕೂಡ ತಾವು ಹಗ್ಗಜಗ್ಗಾಟದಲ್ಲಿ ತಾವು ಬಹುಮಾನವನ್ನು ಪಡೆದಿದ್ದೀರಿ. ತಮಗೆ ವಿಶೇಷ
ಬಲಿಸ ಬಂಟ್ವಾಳದ ತಂಡ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ ಮಂಗಳೂರು ದಕ್ಷಿಣದವರು ಪಡ್ಕೊಂಡಂತ ಈ ಸಂದರ್ಭದಲ್ಲಿ ನಾವೆಲ್ಲರಿದ್ದೇವೆ.
ಎಜೆ ಇನ್ಸ್ಟಿಟ್ಯೂಷನ್ ಮೆಡಿಕಲ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಶ್ರೀಯುತ ಹರೀಶ್ ಗೌಡ ಇವರಿದ್ದಾರೆ. ಅವರನ್ನ ಆತ್ಮೀಯವಾಗಿ ದೈಹಿಕ ಶಿಕ್ಷಕರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತರು ರಾಷ್ಟ್ರ ಮಟ್ಟದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಸತತ 2 ಬಾರಿ ಪಡೆದುಕೊಂಡವರು. ಅದೇ ರೀತಿ ವೇಟ್ ಲಿಫ್ಟಿಂಗ್ ನ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಅಧಿಕಾರಿ ಹೌದು. ಸರ್, ತಮ್ಮನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ರಾವ್ ಅವರು, ವೆಂಕಟೇಶ್ ಭಟ್ರ ಅವರ ಜೊತೆಗೂಡಿ ದಯವಿಟ್ಟು ಎಲ್ಲ ನಮ್ಮ ಆಟಗಾರರು ವೇದಿಕೆಗೆ ಬರುವಂತೆ ವಿನಂತಿಸಿದೆ. ಗುಣಪಾಲ್ ಅವರು ಕೂಡ, ತಾಲೂಕಿನ ಕಾರ್ಯದರ್ಶಿಗಳು ಕೂಡ ತಾವು ಕೂಡ ವೇದಿಕೆಗೆ ಬರಬೇಕು. ಈ ಒಂದು ದ್ವಿತೀಯ ಸ್ಥಾನದ ಗೌರವವನ್ನು ಸ್ವೀಕರಿಸಿ ವಿನಂತಿಸಿದೆ. ಕೃಷ್ಣಾನಂದ ರಾವ್ ಅವರ ತಾಲೂಕಿನ ಬಲಿಷ್ಠ ವಾಲಿಬಾಲ್ ತಂಡ ಈ ವರ್ಷ ದ್ವಿತೀಯ ಸ್ಥಾನದ ಗೌರವವನ್ನು ಪಡ್ಕೊಂಡಿದ್ದೀರಿ. ವೆಂಕಟೇಶ್ ಭಟ್ ಅವರು ರಾಷ್ಟ್ರೀಯ ಆಟಗಾರರು. ಅಭಿನಂದನೆಗಳು ಟೀಮ್ ಬೆಳ್ತಂಗಡಿ ಅವರಿಗೆ. ಈಗ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಬಂಟ್ವಾಳ ತಾಲೂಕಿನ ತಂಡದವರು ನಾವು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮನ್ನ ಅತ್ಯಂತ ಗೌರವಪೂರ್ವಕ ನಾವು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿ. ಬಂಟ್ವಾಳ ದಯವಿಟ್ಟು ಬನ್ನಿ. ರಫೀಕ್, ರಾಘವೇಂದ್ರ, ಮಿಥುನ್ ಅವರು ದಯವಿಟ್ಟು ಬರಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ವಾಲಿಬಾಲ್ನಲ್ಲಿ ಅತ್ಯಂತ ರೋಚಕ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ಬಂಟ್ವಾಳ ತಾಲೂಕಿನ ಪುರುಷರ ತಂಡ ಜೋರಾದ ಚಪ್ಪಾಳೆ ಬರಬೇಕು. ಅಭಿನಂದನೆಗಳು ಈ ತಂಡದವರಿಗೆ. ಮುಂದಕ್ಕೆ ತಮ್ಮ ಇನ್ನಷ್ಟು ಕ್ರೀಡಾ ಪ್ರತಿಭೆಗಳು ಹೊರಹೊಮ್ಮಲಿ. ತಮಗೆ ಅಭಿನಂದನೆಗಳು. ಇದೀಗ ಮತ್ತೊಮ್ಮೆ ವಿಶೇಷವಾದಂತಹ ಕಾರ್ಯಕ್ರಮ ಬಂದಿದ್ದೇವೆ. ನಾವೀಗ ಓವರಾಲ್ ಚಾಂಪಿಯನ್ಶಿಪ್ ಅನ್ನು ಘೋಷಣೆ ಮಾಡುವಂತ ಸಮಯ. ಪುರುಷರ ವಿಭಾಗದ ಮಂಗಳೂರು ದಕ್ಷಿಣದ ತಂಡ ಗಣೇಶ್ ಕುಲಾಲ್ ಇವರ ನೇತೃತ್ವದ ಅತ್ಯಂತ ಬಲಿಷ್ಠವಾದಂತಹ ತಂಡ ಮಂಗಳೂರು ದಕ್ಷಿಣದ ಅಜಾನುಬಾಹು ಗಣೇಶ್ ಕುಲಾಲ್ ಅವರ ನೇತೃತ್ವದ ಹಗ್ಗಜಗಾಟದ ತಂಡ. ಅಭಿನಂದನೆಗಳು. ಕ್ರಿಕೆಟ್ ದ್ವಿತೀಯ ಸ್ಥಾನ ಪಡೆದಂತ ಮಂಗಳೂರು ದಕ್ಷಿಣ ತಂಡ
ಪವಿತ್ರ ಅವರ ಅತ್ಯುತ್ತಮವಾದ ಆಕರ್ಷಕ 4 ಸಿಕ್ಸರ್ ನೊಂದಿಗೆ ಫೈನಲ್ಗೆ ನಾವು ಬಂದಿದ್ದೇವೆ. ಗೇಮ್ ಚೇಂಜರ್ ಪವಿತ್ರ ಅವರ ಕೈಯಲ್ಲಿ ಮೆರುಗುವ ಟ್ರೋಫಿ. ಕಬಡ್ಡಿಯ ದ್ವಿತೀಯ ಬಹುಮಾನದ ಗೌರವ ಮಂಗಳೂರು ದಕ್ಷಿಣಕ್ಕೆ. ಬಹುಶಃ ಬಹುತೇಕ ಬಹುಮಾನಗಳನ್ನ ಪಡ್ಕೊಂಡಿದೆ. ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವಂತಹ ಮಂಗಳೂರು ದಕ್ಷಿಣ, ಪ್ರಥಮ ಸ್ಥಾನ ಮಂಗಳೂರು ಉತ್ತರದವರು. ಇದೀಗ ಓವರಾಲ್ ಚಾಂಪಿಯನ್ಶಿಪ್ ಘೋಷಣೆ ಮಾಡುವಂತಹ ಸಮಯ. 8 ತಾಲೂಕಿನ ತಂಡಗಳು ಭಾಗವಹಿಸಿದ್ದು ಈ ವಿಭಾಗದ ದ್ವಿತೀಯ ಸ್ಥಾನ 81 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದ ಗೌರವ ಬಂಟವಾಳ ತಾಲೂಕು. ಬಂಟವಾಳದವರು 81 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದ ಗೌರವ. ತಂಡದ ಎಲ್ಲ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರಿಗೆ ಬರಬೇಕು, ಈ ಒಂದು ಟ್ರೋಫಿಯನ್ನ ಸ್ವೀಕರಿಸಬೇಕು ವಿನಂತಿಸಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ವೇದಿಕೆಗೆ ಬರಬೇಕು, ಈ ಒಂದು ಟ್ರೋಫಿಯನ್ನ ಸ್ವೀಕರಿಸಬೇಕು. ಸಾಮಾನ್ಯ ಹರೀಶ್ ಸರ್ ಅವರು ನಮ್ಮೊಟ್ಟಿಗೆ ಇರುವಂತಹದ್ರಿಂದ ಮತ್ತಷ್ಟು ಮೆರಗು ಹೆಚ್ಚಿದೆ. 103 ಅಂಕಗಳೊಂದಿಗೆ ಮಂಗಳೂರು ದಕ್ಷಿಣ ಪ್ರಥಮ ಸ್ಥಾನದ ಗೌರವವನ್ನು ಪಡ್ಕೊಂಡಿದೆ. ಇಡೀ ಜಿಲ್ಲೆಯಲ್ಲಿ 8 ತಾಲೂಕುಗಳು ಒಳಗೊಂಡಂತಹ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಈ ಒಂದು ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನದ ಗೌರವ. ಓವರಾಲ್ ಚಾಂಪಿಯನ್ಶಿಪ್ ಮಂಗಳೂರು ದಕ್ಷಿಣ. ಪಾಲ್ಗೊಂಡಿದ್ದೀರಿ ಸರ್. ತಮಗೆ ನಮ್ಮ ಮಂಗಳೂರು ದಕ್ಷಿಣ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಿದ್ದೇವೆ ಸರ್. ಹಾಗೆ ಮಾಧ್ಯಮದ ಪ್ರಚಗುರು ಮಾಧ್ಯಮದವರು ನಮ್ಮೊಟ್ಟಿಗೆ ಬೆಳಿಗ್ಗೆಯಿಂದ ಈವರೆಗೆ ಉಪಸ್ಥಿತರಿದ್ದು ತಮ್ಮ ಒಂದು ದೃಶ್ಯ ಮಾಧ್ಯಮದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಮಗೆ ಕೂಡ ಧನ್ಯವಾದ ಅರ್ಪಿಸಿದ್ದೇವೆ.